ನಮಸ್ಕಾರ ವೀಕ್ಷಕರೇ, ಪುನರ್ವಸತಿ ಕೇಂದ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರಾಚಾರ್ಯ. ಸಮಾಜದಲ್ಲಿ ನಾವು ನೋಡ್ತಾ ಇರಬಹುದು, ಸಾಕಷ್ಟು ಪ್ರಮಾಣದಲ್ಲಿ ಅಸಹಾಯಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಅಸಹಾಯಕರು ಯಾಕೆ ಜಾಸ್ತಿ ಆಗ್ತಾ ಇದ್ದಾರೆ ಒಂದು ಕಡೆ ಆದರೆ, ಇನ್ನು ವೃದ್ಧರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಿದೆ. ಅವರನ್ನು ವೃದ್ಧಾಶ್ರಮಕ್ಕೆ ಬಿಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಹಾಗಾದ್ರೆ ಇದೆಲ್ಲವೂ ಸಮಾಜದಲ್ಲಿ ಯಾಕೆ ನಡೀತಾ ಇದೆ? ವೃದ್ಧಾಶ್ರಮವನ್ನು ಯಾಕೆ ತೆರೆಯಬೇಕು, ಅಥವಾ ಅಸಹಾಯಕರಿಗೆ ಸರ್ಕಾರ ಯಾಕೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಅವರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಯಾಕೆ ಒಂದು ಪುನರ್ವಸತಿ ಕೇಂದ್ರವನ್ನು ನಿರ್ಮಿಸ್ತಾ ಇಲ್ಲ, ಸುಸಜ್ಜಿತವಾದಂತಹ ಅಥವಾ ಸರಿಯಾದಂತಹ ವ್ಯವಸ್ಥೆಯಲ್ಲಿ ಅವರಿಗೆ ಯಾಕೆ ಸಹಾಯ ಮಾಡ್ತಾ ಇಲ್ಲ ಅನ್ನೋಂಥದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ನನ್ನ ಜೊತೆ ಇದ್ದಾರೆ ಉಡುಪಿ ಸಮಾಜ ಸೇವಕರಾದಂತಹ ವಿಶ್ವ ಶೆಟ್ಟಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಉಡುಪಿ ಸಮಾಜ ಸೇವಕರಾದಂತಹ ತಾರಾನಾಥ್ ಮೇಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವ ಶೆಟ್ಟಿ ಅವರೇ, ಈಗ ಸಮಾಜದಲ್ಲಿ ಉಡುಪಿ ಜಿಲ್ಲೆನ ತಗೊಂಡ್ರೆ ಸಾಕಷ್ಟು ಅಸಹಾಯಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿ, ಒಂದು ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಯಾತ್ರಾರ್ಥಿಗಳು ಬರ್ತಾ ಇದ್ದಾರೆ. ಹೊರ ಜಿಲ್ಲೆಯ ಕಾರ್ಮಿಕರು ಬಂದಿದ್ದಾರೆ, ಹೊರ ರಾಜ್ಯದ ಕಾರ್ಮಿಕರು ಬಂದಿದ್ದಾರೆ, ಉದ್ಯೋಗವನ್ನು ಆರಿಸ್ಕೊಂಡು ಬರ್ತಾರೆ. ಇದರಲ್ಲಿ ಎಷ್ಟೋ ಜನರು ಅಸಹಾಯಕರಾಗಿ ಅನಾರೋಗ್ಯಕ್ಕೀಡಾದವರು, ಅದರಲ್ಲಿ ಕೂಡ ಮುಖ್ಯವಾಗಿ ಮಕ್ಕಳು, ಯುವತಿಯರು, ಮಹಿಳೆಯರು ಮತ್ತು ವಯೋವೃದ್ಧರು, ಈ 4 ವರ್ಗದವರು ಬಹಳಷ್ಟು ಅಸಹಾಯಕರಾಗಿದ್ದಾರೆ. ಈ ಅಸಹಾಯಕರಾಗಲಿಕ್ಕೆ ಅಸಹಾಯಕರ ಅಂದರೆ ಒಂದು ಅನಾರೋಗ್ಯ ಆದ ಕೂಡ ಅಸಹಾಯಕರಾಗಿ ಆಗ್ತಾರೆ ಪಾಲಕರು ಇಲ್ದಿದ್ರೆ. ಇವರ ರಕ್ಷಣೆ ಮಾಡುವಂಥದ್ದು ಸಮಾಜದ್ದು ಕರ್ತವ್ಯ, ಸರ್ಕಾರದ್ದು ಕರ್ತವ್ಯ. ಆ ಒಂದು ಅಸಹಾಯಕತೆ ಆದಾಗ ಅವರನ್ನು ರಕ್ಷಿಸುವಂಥ ಕೆಲಸ ಆಗಬೇಕು. ಯಾಕಂದರೆ ಅವರು ನಮ್ಮ ಭಾರತ ಸರ್ಕಾರದ ಪ್ರಜೆಗಳು, ಭಾರತ ಮೂಲಭೂತ ಸೌಕರ್ಯಗಳನ್ನು ಪಡೆಯುವಲ್ಲಿ ಅವರಿಗೆ ಅಧಿಕಾರ ಉಂಟು. ರಕ್ಷಣೆ ಮಾಡುವಂಥದ್ದು ಸರ್ಕಾರದ ನೈಜ ಕರ್ತವ್ಯ. ಆ ಅಸಹಾಯಕತೆ ಸಮಯದಲ್ಲಿ ಈ ಒಂದು ಜಾಸ್ತಿ ಹಾಗೆ ಆಗ್ತಾ ಇದ್ದಾರೆ. ಇನ್ನೊಂದಷ್ಟು ಜನ, ಇದು ನಮ್ಮ ದುರಂತ ಸಮಾಜ. ನಾವು ಕೆಲವರಿಗೆ ಅಸಹಾಯಕರ ಮಹಿಳೆಯರು ಇರ್ಬೋದು, ಯುವತಿಯರು ಇರ್ಬೋದು, ಮಕ್ಕಳಿರ್ಬೋದು, ಕುಟುಂಬದಿಂದ ತ್ಯಜಿಸಲ್ಪಟ್ಟವರು, ಮತ್ತೆ ವಯೋವೃದ್ಧರಾದ ಮೇಲೆ ಅದೆಷ್ಟೋ ಜನ ಮಕ್ಕಳಿರ್ಬೋದು, ಅವರ ಪಾಲಕರಿರ್ಬೋದು, ನೋಡದೆ ಕಡೆಗಣಿಸಲ್ಪಟ್ಟು ನೊಂದು ಬೀದಿಗೆ ಬೀಳ್ತಾ ಇದ್ದಾರೆ. ಈ ಬಗ್ಗೆ ಕಾನೂನು ಸುವ್ಯವಸ್ಥೆ ಮತ್ತು ಪುನರ್ವಸತಿ ಕೇಂದ್ರ ಸರಿಯಾಗಿ ನಡೆಸಲ್ಪಟ್ಟರೆ ಇಂತಹ ದುರಂತ ಆಗುವುದಿಲ್ಲ. ಪ್ರತಿದಿನ ಉಡುಪಿಯಲ್ಲಿ, ನಗರದಲ್ಲಿ, ರಸ್ತೆ ಬೀದಿಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಅಥವಾ ಯಾವುದೇ ಹಳ್ಳಿಗಳಲ್ಲಿ ಇರ್ಬೋದು, ಯಾರ್ಯಾರು ಬಂದು ವಯೋವೃದ್ಧರ ಅಸಹಾಯಕರೆಲ್ಲ ಬೀಳ್ತಾ ಇದ್ದಾರೆ. ಇದು ಸಮಾಜಕ್ಕೆ ದುರಂತ. ಒಂದು ಕಾಯಿಲೆಗೆ, ಇನ್ನೊಂದು ಅಸಹಾಯಕತೆಗೆ, ಮತ್ತೊಂದು ಕೆಲವರೊಂದು ಮನೋರೋಗಿಗಳಾಗಿ ನಗರದಲ್ಲಿ ಗಲಾಟೆ ಇರ್ಬೋದು ಅಥವಾ ದುರಂತ ಇರ್ಬೋದು, ಇನ್ನೊಂದು ಹಿಂಸೆಗೆ ಕಾರಣ ಆಗ್ತಾ ಇದ್ದಾರೆ. ಅದೆಷ್ಟೋ ಮನೋರೋಗಿಗಳು ಸಾರ್ವಜನಿಕರಿಂದ ಥಳಿತಕ್ಕೊಳಗಾಗ್ತಾ ಇದ್ದಾರೆ. ಇದೆಲ್ಲರ ಬಗ್ಗೆ ಸಮಗ್ರ ವರದಿಯನ್ನು ನಾನು 8-9 ವರ್ಷಗಳಿಂದ ಸರ್ಕಾರ ಮತ್ತು ಜಿಲ್ಲಾಡಳಿತ ಗಮನಕ್ಕೆ ತರ್ತಾ ಇದ್ದೇನೆ. ಇಲ್ಲಿ ಯಾವುದೇ ಒಂದು ಅವರ ಪುನರ್ವಸತಿ ಆಗಲಿ, ರಕ್ಷಣೆ ಆಗಲಿ ಒಂದು ಆಗ್ತಾ ಇಲ್ಲ ಅಂದ್ರೆ ಬಹಳ ದುರಂತ, ಬಹಳ ಬೇಸರನ ವಿಷಯ. ನಮ್ಗೆ ಈಗ ತುರ್ತಿ ಏನಂದ್ರೆ, ಯಾರೇ ಒಬ್ಬ ಅಸಹಾಯಕ ಸಿಕ್ಕಿದ್ರೆ ಒಂದು ಜಿಲ್ಲಾಸ್ಪತ್ರೆ ಹೋಗಿ ದಾಖಲು ಮಾಡ್ತೇವೆ. ತದನಂತರ ಅವರನ್ನು ಎಲ್ಲಿಗೆ ಹಾಕೋದು? ಅದರ ವ್ಯವಸ್ಥೆ ಎಂಥದ್ದು? ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವ್ರ ಹತ್ರ ಕೇಳಿದ್ರೆ ವ್ಯವಸ್ಥೆ ಉಂಟು ಹೇಳ್ತಾರೆ, ಎಲ್ಲಿ ಅಂತ ನಮಗೂ ಸಹ ಗೊತ್ತಿಲ್ಲ. ಹಿರಿಯ ನಾಗರಿಕ ಅಧಿಕಾರಿಗಳ ಹತ್ರ ಕೇಳಿದ್ರೆ ಅವರು ಹೇಳ್ತಾರೆ. ಬಟ್ ಇಲ್ಲಿ ಏನಾಗ್ತದೆ, ಒಂದು NGO ಅವರು ಹಿರಿಯ ನಾಗರಿಕ ಸಹಾಯವಾಣಿ ಮತ್ತು ಮಹಿಳಾ ಸಹಾಯವಾಣಿ ಇರ್ಬೋದು, ಮಕ್ಕಳ ಸಹಾಯವಾಣಿ ಇರ್ಬೋದು, ಅವರು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಲೆವೆಲ್ ತನಕ ಮಾತ್ರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುದು. ಹಾಗಾದ್ರೆ ನಂತರ ಅವರನ್ನು ಎಂತ ಮಾಡುದು? ಈಗ ಪ್ರತಿದಿನ ಜಾಸ್ತಿ ಆಗ್ತಾ ಇದ್ದಾರೆ, ಸಿಟಿ ಜಾಸ್ತಿ ಆಗ್ತದೆ. ಜೊತೆಗೆ ಈ ರೈಲು ಬಂದ ಮೇಲೆ ಇಂತಹ ಅಸಹಾಯಕರ ಸಂಖ್ಯೆ ಜಾಸ್ತಿ ಆಗಿದೆ. ಜೊತೆಗೆ ಉಡುಪಿ ಕೃಷ್ಣ ಮಠದಲ್ಲಿ ಒಂದು ಹೊತ್ತಿನ ಊಟಕ್ಕೆ ಕೊರತೆ ಇಲ್ಲ ಅಂತ ಎಷ್ಟೋ ಜನ ಬಂದೊಂದು ಊಟ ಮಾಡಿ ಇಲ್ಲಿ ಸಿಕ್ಕಿದ ಕೆಲಸವ ಅಥವಾ ಬೀದಿಯಲ್ಲಿ ಕೂರ್ತಾ ಇದ್ದಾರೆ. ಇದೆಲ್ಲ ನಮ್ಮ ಒಂದು ಅಸಹಾಯಕರ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಕಾರಣ. ತಾರಾನಾಥ್ ಅವರೇ, ನಿಮ್ಮ ಪ್ರಕಾರ ಇತ್ತೀಚಿನ ದಿನದಲ್ಲಿ ಅಸಹಾಯಕರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇದರಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ವಯಸ್ಸಾದವರು ಕಾಣಿಸಿಕೊಳ್ತಾ ಇರುವಂತದ್ದು. ಹಾಗಾದ್ರೆ ಇದಕ್ಕೆ ಮುಖ್ಯ ಕಾರಣ ಏನಿರಬಹುದು ಅಂತ ಹೇಳಿದ್ರೆ, ಒಂದು ಕಾಲಘಟ್ಟದಲ್ಲಿ ಕೂಡು ಕುಟುಂಬದ ವ್ಯವಸ್ಥೆ ಇತ್ತು. ಎಲ್ಲರೂ ಹಿರಿಯರನ್ನು ಪ್ರೀತಿಯಿಂದ ನೋಡ್ಕೊಂಡು ಹೋಗ್ತಾ ಇದ್ರು, ಮತ್ತೆ ಒಂದು ಒಳ್ಳೆ ವಾತ್ಸಲ್ಯದಿಂದ ಬದುಕಿಸಾಕ್ತಾ ಇದ್ರು. ಖಂಡಿತ. ಈಗ ಏನಾಗಿದೆ ಅಂತ ಹೇಳಿದ್ರೆ, 60 ದಾಟಿದ ಕೂಡಲೇ ಅವರು ಮನೆ ಮಂದಿಗೆ ಭಾರ ಆಗಿ ಹೋಗ್ತಾನೆ ವ್ಯಕ್ತಿ ಅಂತ ಪ್ರಕರಣಗಳು ತುಂಬಾ ನಡೆದಿವೆ. ಒಂದು ಉದಾಹರಣೆಗೆ, ಒಂದು ಕಳೆದ ವರ್ಷ ಈ SP ಅವರದ್ದು ಫೋನಿಂಗ್ ಕಾರ್ಯಕ್ರಮದಲ್ಲಿ ಯಾರೋ ಒಬ್ರು ಸಾರ್ವಜನಿಕರು ಹೇಳಿದ್ರು, ಇಲ್ಲಿ ಉಡುಪಿ ನಗರದಲ್ಲಿ ಭಿಕ್ಷುಕರ ಕಾಟ ಜಾಸ್ತಿ ಆಗಿದೆ ಅಂತ ಹೇಳಿ. ಆವಾಗ ನಮ್ಮ ಉಡುಪಿ ಜಿಲ್ಲಾ ನಾಗರ ಸಮಿತಿಗೆ ನಗರ ಠಾಣೆಯಿಂದ ಕರೆ ಬಂತು, ನಮ್ಗೆ ಸಹಾಯ ಮಾಡ್ಬೇಕಂತೇಳಿ. ಆಗ ನಾವು ಇಡೀ ನಗರ ಸುತ್ತಾಡಿದಾಗ ಒಂದು 10-15 ಜನ ವೃದ್ಧರು ಸಿಕ್ಕಿದ್ರು, ಭಿಕ್ಷುಕರು ಸಿಕ್ಕಿದ್ರು. ಅಂತ ಹೇಳಿದ್ರೆ ಭಿಕ್ಷಾಟ ನಿಷೇಧ ಕಾಯ್ದೆ ಜಾರಿಯಾಗಿದೆ ರಾಜ್ಯದಲ್ಲಿ. ಆಗ ಸಿಕ್ಕಿದಾಗ ಎಲ್ಲ 60ರ ಪ್ರಾಯದ ನಂತರದವರು, ಅವರನ್ನು ವಿಚಾರಣೆ ಮಾಡಿದಾಗ ಅವರು ಒಂದು ಕೊಟ್ಟ ಇದನ್ನ ಉಲ್ಲೇಖ ಏನಿದೆ ಅಂತ ಹೇಳಿದ್ರೆ, ನಾವು ಹುಟ್ಟು ಭಿಕ್ಷುಕರಲ್ಲ, ನಮ್ಮ ಮನೆ ಮಂದಿ ನಮ್ಮನ್ನು ಮಕ್ಕಳು ಎಲ್ಲ ಒಂಥರ ಮನೆಯಿಂದ ಹೊರಗಾಗಿದಾಗೆ ಮಾಡಿದ್ದಾರೆ. ಮತ್ತೆ ನಾವು ನಮ್ಮ ತಂದೆ ತಾಯಿಯನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ದೇವೆ. ಆದ್ರೆ ಈಗಿನ ಕಾಲಘಟ್ಟ ಬದಲಾವಣೆ ಆಗಿದೆ. ನಾವು ಮಕ್ಕಳಿಂದ ನಾವು ತ್ಯಜಿಸಲ್ಪಟ್ಟಿದ್ದೇವೆ.
ಹಾಗಾಗಿ ಊರು ಬಿಟ್ಟು ಅಂದ್ರೆ ಉತ್ತರ ಕರ್ನಾಟಕ ಮತ್ತು ಆ ಭಾಗದಿಂದ ಬಂದವರು ಅವರೆಲ್ಲ. ಆಗ ಅವರ ಮನಸ್ಥಿತಿ ಏನಂತ ಗೊತ್ತಾಯ್ತು ನಮ್ಗೆ. ಅಂತ ಹೇಳಿದ್ರೆ ಮಕ್ಕಳೇ ಹೆತ್ತವರನ್ನು ಮನೆಯಿಂದ ದೂಡ್ತಾ ಇದ್ದಾರೆ. ಅವರು ಇಲ್ಲಿ ಯಾಕೆ ಬರ್ತಾ ಇದ್ದಾರೆ ಅಂತೇಳಿ ಊರಲ್ಲಿ ಭಿಕ್ಷಾಟನೆ ಮಾಡಿದ್ರೆ ಸಾರ್ವಜನಿಕ ವಲಯದಲ್ಲಿ ಬೇಸರ ಆಗ್ತದೆ. ಒಂದು ಕಾಲಘಟ್ಟದಲ್ಲಿ ನಾವೊಂದು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸ್ಕೊಂಡಿದ್ದವರು ನಮ್ಮ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ಹೇಳಿ ಅವ್ರು ಈ ಕಡೆ ಬರ್ತಾರೆ. ಹಾಗಾಗಿ ಇಲ್ಲೆಲ್ಲ ನೆಲೆಕಂಡು ಮತ್ತೇನಾದ್ರೆ ನಮ್ಮ ವಿಷಣ್ಣ ಹೇಳಿದಾಗೆ ಒಂದು ತುತ್ತಿನ ಊಟ ನಮ್ಮ ಕೃಷ್ಣ ಮಠದಲ್ಲಿ ಸಿಗ್ತಾ ಇದೆ. ಹೇಗಾದ್ರೂ ಅವ್ರದ್ದು ಉದರ ಪೋಷಣೆ ಹೋಗ್ತದೆ. ಮತ್ತು ಇತ್ತೀಚೆಗೆ ನಮ್ಮ ಈ ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಬೇರೆ ಒಂದು ಒಳ್ಳೊಳ್ಳೆ ಚಿಂತನೆಯಲ್ಲಿ ಈ ಅವ್ರಿಗೆ ಬಟ್ಟೆ ಬೇಕಾದ್ರೆ ಬಟ್ಟೆ ವ್ಯವಸ್ಥೆ ಸಹ ಇದೆ. ಕರುಣೆಯ ಗೋಡೆ ಅಂತ ಇದೆ, ಅಲ್ಲಿ ಯಾರು ಬೇಡದ ಬಟ್ಟೆಗಳನ್ನ ಇಡ್ತಾರೆ ಅಲ್ವಾ ಹಳೆತಾದದನ್ನು, ಇವ್ರು ತಗೊಂಡೋಗಿ ತಗೊಂತಾರೆ, ಇವರು ಧರಿಸ್ತಾರೆ. ಊಟಕ್ಕೆ ವ್ಯವಸ್ಥೆ, ಬಟ್ಟೆಗಿದೆ, ಎಲ್ಲ ವ್ಯವಸ್ಥೆ ಇದೆ. ಹಾಗಾಗಿ ಬೀದಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಎಸ್ ವಿಶ್ವ ಶೆಟ್ಟಿ ಅವರೇ, ಪ್ರಮುಖವಾಗಿ ನಾವು ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಇವತ್ತಿನ ದಿನ ವೃದ್ಧರ ಸಂಖ್ಯೆ, ಈಗ ವೃದ್ಧಾಶ್ರಮಕ್ಕೆ ಬಿಡುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಹಿಂದಿನ ಕಾಲದಲ್ಲಿ ನೋಡೋಕ್ ಹೋದ್ರೆ ಒಂದು ಕೂಡು ಕುಟುಂಬ ಆಯ್ತು, ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಇರ್ತಿದ್ರು. ಆದ್ರೆ ಇಂದಿನ ದಿನ ಆ ಮಕ್ಕಳು ಏನಿದ್ದಾರೆ, ತಂದೆ ತಾಯಿರನ್ನು ಅವರ ವಯಸ್ಸಾದಂತಹ ಕಾಲದಲ್ಲಿ ವೃದ್ಧಾಶ್ರಮಕ್ಕೆ ಬಿಡುವಂತ ಕೆಲಸವನ್ನ ಯಾಕೆ ಮಾಡ್ತಾರೆ ಹಾಗಾದ್ರೆ ಅಂತ ನೋಡಿ. ಒಂದನೇದಾಗಿ ಇದೀಗ ಈಗಿನ ಒಂದು ವಿದ್ಯಾಭ್ಯಾಸ, ಆಧುನಿಕ ವಿದ್ಯಾಭ್ಯಾಸ ಮತ್ತೆ ಆಧುನಿಕ ಬದುಕು. ಯಾಕಂದ್ರೆ ಈಗ ಒಂದು ಆಡಂಬರದ ಬದುಕಿನ ಜೊತೆಗೆ ಮತ್ತೆ ಇವತ್ತು ಎಲ್ಲ ಕಡೆಯಲ್ಲಿ ಕೂಡ ಗಂಡ ಹೆಂಡತಿ ಎಲ್ಲರೂ ಕೆಲಸಕ್ಕೆ ಹೋಗುವವರು. ಆದ್ರೆ ಅವರ ಕರ್ತವ್ಯವನ್ನು ಅವರು ಮರಿತಾ ಇದ್ದಾರೆ. ಇದು ಕಾನೂನಿನಲ್ಲಿ ದೊಡ್ಡ ಅಪರಾಧ. ಯಾಕಂದ್ರೆ ಹಿರಿಯರನ್ನು ಗೌರವಿಸಲೇಬೇಕು, ಸಾಕಲೇಬೇಕು. ಮಕ್ಕಳಾದವರು ಅಥವಾ ಸಂಬಂಧಪಟ್ಟವರು ಸಾಕದೇ ಇದ್ದಲ್ಲಿ ಶಿಕ್ಷೆಗೆ ಅರ್ಹರವರು. ಕಾನೂನು ಬಹಳಷ್ಟು ಕಠಿಣವಾಗಿದೆ. ಇಂತಹ ಒಂದು ಕಾನೂನಿನ ಅರಿವನ್ನು ಸಮಾಜಕ್ಕೆ ಕೊಡಬೇಕು. ಎಲ್ಲಿ ತನಕ ಕಾನೂನು ಇದೆ ಅಂದ್ರೆ ಒಂದು ಅಸಹಾಯಕ ವ್ಯಕ್ತಿಯ ಹಿರಿಯ 60 ವರ್ಷಕ್ಕಿಂತ ಮೇಲ್ಪಟ್ಟವರು ಹಿರಿಯ ನಾಗರಿಕರಾಗ್ತಾರೆ. ಅಂತವರಿಗೆ ಮನೆಯಿಂದ ಅಥವಾ ಮಕ್ಕಳಿಂದ ಅಥವಾ ಯಾರೋ ಒಂದು ಸಂಬಂಧಿಕರಿಂದ ಶೋಷಣೆಗೊಳಪಟ್ಟಲ್ಲಿ, ಅವರ ಆಸ್ತಿ ಭೂಮಿಯನ್ನು ಯಾರಾದರೂ ಒಳಗಾಕಿದಲ್ಲಿ, ಅಥವಾ ಒಂದು ಕುಟುಂಬದವರು ನಾವು ನೋಡ್ತೇವಂತ ತಮ್ಮ ಆಸ್ತಿಯನ್ನು ಎಲ್ಲ ಒಳಗಾಕಿ ನಂತರ ಬೀದಿಗೆ ತಳ್ಳಿದಂಥ ಸಂದರ್ಭದಲ್ಲಿ, ಅಥವಾ ಮಕ್ಕಳು ನೋಡದೇ ಇದ್ದ ಸಂದರ್ಭದಲ್ಲಿ ಅವರು ಹಿರಿಯ ನಾಗರಿಕ ಸಹಾಯವಾಣಿಯ ಮುಖಾಂತರ ತಮ್ಮಗಾದ ಅನ್ಯಾಯವನ್ನು ದೂರನ್ನು ದಾಖಲು ಮಾಡಿದ್ರೆ 90 ದಿವಸದ ಒಳಗೆ ಅವರಿಗೆ ನ್ಯಾಯ ಕೊಡ್ಬೇಕಂತ ಇದೆ. ಆ 90 ದಿವಸದ ಒಳಗೆ ನ್ಯಾಯ ಕೊಟ್ಟು ಅವರಿಗಾದ ಅನ್ಯಾಯವನ್ನು ಸರಿಪಡಿಸಬೇಕು. ಅವರ ಆಸ್ತಿ ಭೂಮಿ ಒಂದು ವೇಳೆ ಮಕ್ಕಳಿಗೆ ಕೊಟ್ಟಿದ್ರೆ ಅದನ್ನು ವಾಪಸ್ ಅವರಿಗೆ ಕೊಡಬೇಕು, ಕಾನೂನಲ್ಲಿದೆ. ಆದ್ರೆ ಇದು ಏನಾಗಿದೆ, ಇದು ಜನರೇ ಅಂತ ಎನಿಸಿದ್ದಾರೆ, ಇದು ಕಾನೂನಲ್ಲಿ ಮಾತ್ರ ಇರುವುದು, ನಮ್ಮ ಮೇಲೆ ಏನು ಆಕ್ಷನ್ ಆಗುದಿಲ್ಲ ಎಂಬ ಒಂದು ನಿರ್ಧಾರದಿಂದ ಈ ಒಂದು ನಿರ್ಲಕ್ಷ್ಯಕ್ಕೊಳಪಟ್ಟಿದ್ದಾರೆ. ನಮ್ಗೆ ಅವರಿಗೆ ಸ್ವಲ್ಪ ಹೆದರಿಕೆ ಹುಟ್ಟಿದ್ರೆ, ಈಗ ಇತ್ತೀಚೆ ಒಂದು ಪ್ರಕರಣದಲ್ಲಿ ಬ್ರಹ್ಮಾವರ ಹೋಬಳಿಯಲ್ಲಿ ಬರುವಂತಹ ಒಂದು ವ್ಯಕ್ತಿಯದ್ದು ಜಾಗವನ್ನು ಹಿರಿಯ ನಾಗರಿಕ ಸಹಾಯವಾಣಿಯ ಮುಖಾಂತರ ಆದ ಕೇಸ್ ಮುಖಾಂತರ ದೂರಿನ ಮುಖಾಂತರ ಶೇಖರ್ ಶೆಟ್ಟಿ ಅವರಿಗೆ ಜಾಗ ವಾಪಸ್ ಬಂತು. ಅದನ್ನು ನೋಡಿ ಒಂದು 8-10 ಜನ ವೃದ್ಧರನ್ನು ಹೊರಗಡೆ ಹಾಕಿದವರು, ನಿರ್ಲಕ್ಷಿಸಿದವರು, ಆಸ್ಪತ್ರೆಯಲ್ಲಿದ್ದವರು, ವೃದ್ಧಾಶ್ರಮದಲ್ಲಿ ಇದ್ದವರನ್ನು ಮನೆಯವರು ಬಂದು ಕರ್ಕೊಂಡು ಹೋದ್ರು. ಹಾಗಾದ್ರೆ ಸರ್ ಇಲ್ಲಿ ಜೀವಕ್ಕೆ ಅಥವಾ ಸೆಂಟಿಮೆಂಟ್ಗೆ ಬೆಲೆ ಮಾನವೀಯ, ಈಗ ಹೇಳಿದ್ರು ಮಾನವೀಯತೆ ಎಂಬುದು ಹೋಗಿದೆ. ಈಗ ತಂದೆ ತಾಯಿ ಎಂಬ ಪ್ರೀತಿ ವಾತ್ಸಲ್ಯ ಹೋಗಿದೆ. ಈಗ ಏನಂದ್ರೆ ಅವರದ್ದೇ ಹೆಂಡತಿ, ಮಗು, ತಾನು. ಅದು ಯಾಕಾಗಿ ಹಾಗೆ ಮಾಡ್ತಾರೆ ಎಂಬುದು ಗೊತ್ತಿಲ್ಲ. ಕೆಲವರು ಹೆಂಡತಿಯಿಂದ ಬದಲಾಗ್ತಾರೆ, ಕೆಲವರು ಗಂಡನಿಂದ ಬದಲಾಗ್ತಾರೆ. ಒಂದು ಹಿರಿಯರನ್ನು ನಿರ್ಲಕ್ಷ್ಯ ಪಡುವಂಥದ್ದು ಒಂದೊಂದೇ ಮಕ್ಕಳು. ಮತ್ತೊಂದು ಕೆಲವೊಂದು ಕಡೆಯಲ್ಲಿ ಏನಾಗಿದೆ ಅಂದ್ರೆ ಮಕ್ಕಳು ಊರಲ್ಲಿ ಇರುವುದಿಲ್ಲ, ಪರ ಊರಿನಲ್ಲಿ ಇರ್ತಾರೆ, ಪರ ದೇಶದಲ್ಲಿ ಇರ್ತಾರೆ. ಈಗ ಕೆಲವೊಂದು ಕಡೆಯಲ್ಲಿ ಏನಂದ್ರೆ ಸುಸಜ್ಜಿತವಾದ ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಇನ್ನು ಕೆಲವರು ವೃದ್ಧರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ಆ ಈಗಿನ ಒಂದು ಬದುಕಿನ ಮಗ ಅಥವಾ ಸೊಸೆಯೊಟ್ಟಿಗೆ ಬದುಕಲಿಕ್ಕೆ ಅವರಿಗೆ ಆಗದೆ ಎಲ್ಲಿಯೋ ಒಂದು ಮನನೊಂದು ಅಥವಾ ಅವರನ್ನು ದೂರುದಿಲ್ಲ, ಕೆಲವರು ಅವರ ಒಂದು ರೀತಿಯ ಜೀವನಕ್ಕೆ ಅವರು ಒಗ್ಗುದಿಲ್ಲ. ಅದಕ್ಕಾಗಿ ನಾವು ಏನೋ ಒಂದು ದೇವರ ಒಂದು ಜಪ ಮಾಡ್ತಾನ, ದೇವಸ್ಥಾನಕ್ಕೆ ಹೋಗ್ತಾವ, ನಾವೊಂದು ಬೇರೆ ಒಂದು ಆಶ್ರಮದಲ್ಲಿ ಇರುವಂತ ಹೋಗುವವರು ಇದ್ದಾರೆ. ಇದರಲ್ಲಿ 3-4 ವಿಧ ಉಂಟು. ಆದ್ರೆ ಅವರಿಗೆ ಹೋಗಿ ಅವರ ಸ್ವಂತ ಖರ್ಚಿನಿಂದ ಹೋಗಿ ಆಶ್ರಮ ಸೇರುವವರು ಬೇರೆ, ಅದು ನಮ್ಗೆ ಸಂಬಂಧ ಇಲ್ಲ. ಈಗ ತಂದೆ ತಾಯಿಯನ್ನು ಎಷ್ಟು ಜನ ಮಕ್ಕಳು ಹಾಕ್ತಾರೆ ವೃದ್ಧಾಶ್ರಮಕ್ಕೆ, ಅಲ್ಲಿ ಸಲಹುತ್ತಾರೆ, ಅವನೇನೋ ಪೋಷಣೆ ಮಾಡ್ತಾ ಇದ್ದಾರೆ ಫೀಸ್ ಕಟ್ಟಿ, ಅದು ನಮ್ಗೆ ಸಂಬಂಧ ಇಲ್ಲ. ಈ ರಸ್ತೆ ಬದಿಗೆ ಬಿದ್ದ ವೃದ್ಧರಿದ್ದಾರಲ್ಲ, ಅಸಹಾಯಕರಾಗಿ ಬಿದ್ದವರು, ಇದು ನಿರ್ಲಕ್ಷಿಸಲ್ಪಟ್ಟವರು ಕೆಲವು ಜನ ಇದ್ದಾರೆ. ಇವತ್ತು ಇತ್ತೀಚೆಗೆ ಒಂದು ವ್ಯಕ್ತಿ ಆಸ್ಪತ್ರೆಯಲ್ಲಿ ವೃದ್ಧರು ಇರುವಾಗ ಅವರ ಅಕೌಂಟ್ ನಲ್ಲಿ ಹಣ ಡ್ರಾ ಆಗ್ತಾ ಉಂಟು. ಈ ವೃದ್ಧ ವ್ಯಕ್ತಿಗೆ ಊಟಕ್ಕೆ ಗತಿ ಇಲ್ಲದೆ, ಊಟ ಮಾಡದೆ ಅಸಹಾಯಕರಾಗಿ ಮಂಚವನ್ನು ಏರಿದ್ದಾರೆ. ಅವರು ನಿರ್ಲಕ್ಷ್ಯ. ವೈದ್ಯರು ಹೇಳಿದ್ದಾರೆ ಈ ವ್ಯಕ್ತಿ ಹೊಟ್ಟೆಗೆ ಸರಿಯಾದ ಆಹಾರವಿಲ್ಲದೆ ಈ ರೀತಿಯ ಪರಿಸ್ಥಿತಿಗೆ ಬಂದಿದ್ದಾರಂತ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟ ನಂತರ ಆ ವ್ಯಕ್ತಿ ಸಂಪೂರ್ಣವಾಗಿ ಹುಷಾರಾಗಿದ್ದಾರೆ. ಇಲ್ಲಿ ಏನಂತ ಗೊತ್ತಿಲ್ಲ ಸರ್, ಸರ್ಕಾರ ಏನು ಕಾನೂನು ಉಂಟು ಅದನ್ನು ಚಾಲ್ತಿ ತರುವುದರಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇದು ದೊಡ್ಡ ಕಾರಣ. ಎಸ್ ತಾರನಾಥ್ ಅವರೇ,
ಹಾಗಾದ್ರೆ ನಿಮ್ಮ ಪ್ರಕಾರ ಇಂದಿನ ಆಧುನಿಕತೆಗೆ ಮನುಷ್ಯ ಜಾಸ್ತಿ ಒಗ್ಗಿಕೊಳ್ತಿದ್ದಾನ ಅನ್ನುವಂಥದ್ದು? ಯಾಕೆಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಕೂಡು ಕುಟುಂಬ ಇತ್ತು. ಒಂದು ಸಂಜೆ ವೇಳೆಗೂ ಹಗಲು ಹೊತ್ತು ಸ್ವಲ್ಪ ಬಿಸಿ ಇದ್ರು ಕೂಡ, ಕೆಲಸ ಕಾರ್ಯ ಅಂತ ಇದ್ರು ಕೂಡ, ಒಂದು 6 ಗಂಟೆ 7 ಗಂಟೆ ಹೊತ್ತೊತ್ತಿಗೆ ಮನೆ ಬಂದು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು. ಒಂದು ಸಂವಹನ ಇರ್ತಿತ್ತು, ಒಂದೇನೋ ಒಂದು ಸೆಂಟಿಮೆಂಟ್ ಇರ್ತಿತ್ತು, ಏನೋ ಒಂದರ ಬಾಂಧವ್ಯ ಇರ್ತಾ ಇತ್ತು. ಅಂಥದ್ರಲ್ಲಿ ಇಂದಿನ ಕಾಲದಲ್ಲಿ ಆ ಬಾಂಧವ್ಯ ಯಾಕೆ ಹೋಗ್ತಾ ಇದೆ ಅನ್ನುವಂಥದ್ದು, ಇದೇ ಮುಖ್ಯ ಕಾರಣನ ತಂದೆ ತಾಯಿಯನ್ನ ದೂರ ಮಾಡ್ತಿರುವಂಥದ್ದು ಅಂತ? ಈಗ ಇದೊಂದು ತಾಂತ್ರಿಕ ಯುಗ. ಇಲ್ಲಿ ಏನು ಕಾಲ ಬದಲಾವಣೆ ಕೂಡು ಕುಟುಂಬ ವ್ಯವಸ್ಥೆ ಹೋದ ನಂತರ ಇದು ಪ್ರೀತಿ ವಾತ್ಸಲ್ಯತೆ ಯಾಕೆ ಕಡಿಮೆ ಆಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ಹಿರಿಯರ ಮಾರ್ಗದರ್ಶನದ ಕೊರತೆ ಅಂತ ಕಾಣ್ತದೆ. ಮತ್ತೆ ಸಂಸ್ಕೃತಿ ಮನೆಯಿಂದ ಬರಬೇಕಾಗ್ತದೆ. ಹಾಗಾಗಿ ಈ ಹಿರಿಯರ ಮಾತುಗಳು ಈ ಕಿರಿಯರು ಕೇಳ್ತಾ ಇಲ್ಲ. ಈ ಕಾರಣದಿಂದ ಅವರಿಗೆ ಬದುಕು ಹೇಗೆ ಸಾಗಿಸಬೇಕು, ನಮ್ಮ ಜೀವನ ರಥ ಹೇಗೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಇವರು ಆದಷ್ಟು ಒಂದು ಪ್ರೀತಿ ವಾಸಲಿರುವಂತ ಕುಟುಂಬಗಳನ್ನ ನೋಡಿ ಆದ್ರೂ ಕಲಿಬೇಕಾಗ್ತದೆ. ಮತ್ತು ಒಂದು ಏನಂತ ಹೇಳಿದ್ರೆ, ಎಲ್ಲರೂ ಮಕ್ಕಳು ತಂದೆ ತಾಯಿಯನ್ನು ದೂಡ್ತಾರಂತ ಇಲ್ಲ, ಹೊರಗೆ ದೂಡ್ತಾರಂತ ಹೇಳುದು ತಪ್ಪು. ಅಂದ್ರೆ ಪ್ರೀತಿಯಿಂದ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋರು ತುಂಬಾ ಮಂದಿ ಇದ್ದಾರೆ ಸಮಾಜದಲ್ಲಿ. ಮತ್ತು ಕೆಲವರು ಹಿರಿಯರು ಏನ್ ಇದ್ದಾರೆ, ಸ್ವಲ್ಪ ಸಿಡುಕು ಸ್ವಭಾವದವರು ಇರ್ತಾರೆ, ಅವರನ್ನು ದುಡುಕಿ ಅವರಾಗಿ ಬರುವವರು ಇರ್ತಾರೆ. ಹೀಗೆ ನಾನಾ ರೀತಿಯಲ್ಲಿ ಈ ಸಮಸ್ಯೆಗಳಿದೆ. ಇದು ಯಾವ ಕಾರಣಕ್ಕೆ ಅಂತೇಳಿ ನಮಗೆ ಒಂದು ಉತ್ತರವನ್ನು ಹೇಳುದು ಬಾರಿ ಕಷ್ಟ ಆಗ್ತಾ ಇದೆ. ಅಂತ ಹೇಳಿದ್ರೆ ಈ ಪ್ರೀತಿ ಪ್ರೇಮ ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿ. ವಿಶ್ವ ಶೆಟ್ಟಿ ಅವರೇ, ಈಗಾಗಲೇ ತುಂಬಾ ವರ್ಷದಿಂದ ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಾ. ನೀವು ಹಲವಾರು ಜನರನ್ನ ರಕ್ಷಣೆ ಮಾಡಿದ್ದೀರಾ. ಅವರು ನೀವು ರಕ್ಷಣೆ ಮಾಡುವಾಗ ಅವರು ಕೊಡುವಂತಹ ಮುಖ್ಯ ಕಾರಣ ಏನಾಗಿರ್ತದೆ, ಅಥವಾ ನಾವು ಮನೆ ಬಿಟ್ಟು ಬಂದಿದ್ದೀವಿ, ಯಾಕೆ ಬಿಟ್ಟು ಬಂದಿದ್ದಾರೆ ಅನ್ನುವಂಥ ಮುಖ್ಯ ಕಾರಣಗಳನ್ನು ಕೊಡ್ತಾರೆ. ಕೆಲವರು ಮಕ್ಕಳ ವಿಷಯವನ್ನೇ ಹೇಳುದಿಲ್ಲ, ಕೆಲವರು ಅಳುತ್ತಾರೆ, ಕೆಲವರು ನಮಗೆ ಮಕ್ಕಳು ನಿರ್ಲಕ್ಷ್ಯ ಮಾಡಿದ್ರು ನಾವು ಏನು ಮಾಡುದು ಅಂತ ಹೇಳ್ಕೊಂಡು ಸುಸೈಡಿಗೆ ಅಟೆಂಪ್ಟ್ ಮಾಡಿದವರು ಇದ್ದಾರೆ. ಈಗ ನಾನು ಅದರಿಂದ ಮೊದಲು ಒಂದು ಮಾತು ಹೇಳ್ತೇನೆ. ಈಗ ಇವರು ತಾರನಾಥ್ ಮೇಸ್ತ್ರ ಹತ್ರ ಕೇಳಿ ಯಾಕೆ ಹೀಗೆ ಆಗ್ತದೆ ಅಂತ. ನೋಡಿ, ಒಂದು ಮಗು ಹುಟ್ಟಿದ ಕೂಡಲೇ ಮಗುವಿಗೆ ಪ್ರಮುಖವಾಗಿ ಒಂದು ಗುರು ಅಂದ್ರೆ ತಂದೆ, ತಾಯಿ ಮತ್ತು ಶಿಕ್ಷಕ. ಇಲ್ಲಿ 3 ಕೂಡ ಬದಲಾವಣೆ ಆಗಿದೆ. ಮೊದಲು ಹಿರಿಯರು ಒಂದು ಸಂಜಾತ ಕೂಡಲೇ ಒಂದು ಸಂಸ್ಕೃತಿ, ವಿದ್ಯೆ ಮತ್ತೆ ಸಂಸ್ಕೃತಿಗೆ ಒಂದು ಸೂಕ್ಷ್ಮವಾದ ಅಂತರ ಇದೆ. ಇವತ್ತು ವಿದ್ಯೆ ಎಷ್ಟು ಕಲಿಬಹುದು, ಯಾಂತ್ರೀಕೃತ ವಿದ್ಯೆ ಆಗಿದೆ. ಒಂದು ಮಗು ಯುವಕನಾಗಿ ವ್ಯಕ್ತಿಯಾಗಿ ಬರುವಾಗ ಈ ಮಿಷಿನ್ ಹೇಗೆ ಸ್ವಿಚ್ ಆಗಿದೆ ಕೆಲಸ ಮಾಡ್ತದೆ, ಹಾಗೆ ಆಗಿದೆ. ಅವನ ಕೆಲಸ ಅಂತ ಉಂಟು, ಅವನ ಸಂಪಾದನೆ ಅಂತ ಉಂಟು, ಅವ ಹೇಗೆ ಬದುಕಬೇಕು ಅಷ್ಟೇ. ಬಿಟ್ರೆ ಆ ಕಡೆ ಈ ಕಡೆ ನೋಡುದಿಲ್ಲ. ಕುದುರೆಗೆ ಒಂದು ಕವರ್ ಹಾಕಿ ಹೇಗೆ ನೇರ ಹೋಗ್ತದೆ, ಅದಕ್ಕೆ ಲೆಫ್ಟ್ ರೈಟ್ ನಮ್ಮವ್ರು ಯಾರು ಕೂಡ ಬೇಡ. ಈ ವಿದ್ಯೆ ಎಂಬುದೇ ಇವತ್ತಿನ ವಿದ್ಯೆ ನಮ್ಗೆ ಇವತ್ತು ಮಾರಕಾಗಿ ಬರ್ತಾ ಇದೆ ಒಂದು ರೀತಿಯಲ್ಲಿ. ಮತ್ತೊಂದು ಜೊತೆಗೆ ಇಂತಹ ಸಂದರ್ಭದಲ್ಲಿ ನೋಡಿ, ಸಣ್ಣ ಮಕ್ಕಳಿಗೆ ನಾವೇ ಹೇಳಿಕೊಡುವಂತ ಪ್ರಥಮತಃ ಒಂದು ಸ್ಟೆಪ್ಪೆ ತಪ್ಪಿ ಹೋದ್ರೆ ಮತ್ತೆ ಅಜ್ಜ ಅಜ್ಜಿ ಹಿರಿಯರು ಎಂಬ ಭಾವನೆ ತಂದೆ ತಾಯಿ ಎಂಬುದು ಎಲ್ಲಿ ಬರ್ತದೆ? ಬರುದಿಲ್ಲ. ಇವತ್ತು ತಂದೆ ತಾಯಿಗಳಿಗೂ ಸಹ ಮಕ್ಕಳ ಹತ್ರ ಮಾತಾಡುವಂತಹ ಒಂದು ಪುರುಷೋತ್ತು ಇಲ್ಲ, ವ್ಯಯದಾನವೂ ಇಲ್ಲ, ವ್ಯವಹಾರವಾಗಿದೆ. ಸಣ್ಣ ಮಕ್ಕಳನ್ನು ಕೂಡ ಹುಟ್ಟಿದ ಕೂಡಲೇ ಬೇಬಿ ಸಿಟ್ಟಿಂಗ್ಗೆ ಬಿಡುವಂತ ಕೆಲಸ ಆಗಿದೆ. ಇದು ಎಲ್ಲವೂ ಒಂದು ಆ ಎಫೆಕ್ಟ್ ನ ಮುಖಾಂತರ ಆಗಿದೆ. ಬಟ್ ಈ ಹಿರಿಯರು ಏನು ಹೇಳ್ತಾರೆ ಅಂದ್ರೆ, ಕೆಲವೊಂದು ಕಡೆಯಲ್ಲಿ ಹಣವನ್ನು ನಮ್ಗೆ ಬರುವಂತಹ ಒಂದು ತಿಂಗಳ ಖರ್ಚನ್ನು ಕೂಡ ಅವರು ತಗೊಳ್ತಾರೆ. ನಮ್ಗೆ ಏನು ಪೆನ್ಷನ್ ಬರ್ತದೆ ಅದನ್ನು ತಗೊಳ್ತಾರೆ, ನಮ್ಮನ್ನು ಮಾತ್ರ ನೋಡುವುದಿಲ್ಲ, ಬಹಳಷ್ಟು ನಿರ್ಲಕ್ಷ್ಯ ಮಾಡ್ತಾರೆ. ಇದ್ದ ಚಿನ್ನಾಭರಣವನ್ನು ಕೂಡ ತಗೊಳ್ತಾರೆ. ಕೆಲವರ ಅದೇ ನಾನು ಹೇಳಿದಲ್ಲ, ಒಂದು ವ್ಯಕ್ತಿ ಬ್ಯಾಂಕ್, ಮನೆ, ಆಸ್ಪತ್ರೆಯಲ್ಲಿ ಹೊಟ್ಟೆಗಿಲ್ಲದೆ ಇದ್ದಾರೆ, ಅವರ ಅಕೌಂಟ್ ನಲ್ಲಿ ದುಡ್ಡು ಡ್ರಾ ಆಗ್ಬೇಕಾದ್ರೆ ಅದ್ ಮೊದಲೇ ಇವರ ಸಿಗ್ನೇಚರ್ ಎಲ್ಲ ಅವರು ತೆಗೆದಿಡ್ಬೇಕಂತ ಆಗಿದೆ ಅಲ್ಲ. ಒಂದು ನಂಬಿಕೆಯನ್ನು ತಗೊಂಡು ಮತ್ತೆ ನಂಬಿಕೆ ದ್ರೋಹ. ಕೆಲವೊಂದು ಕಡೆಯಲ್ಲಿ ಎಂತ ಆಗ್ತದೆ ಅಂದ್ರೆ, ಕೆಲವೊಂದು ಕಡೆಯಲ್ಲಿ ಮೈಸ್ತ್ರ ಹೇಳಿದಾಗೆ ಉಂಟಲ್ಲ, ಅವರು ಒಗ್ಗುದಿಲ್ಲ, ಒಂದು ಸೊಸೆಗೆ ಒಗ್ಗುದಿಲ್ಲ, ಅಥವಾ ಸೊಸೆಯಿಂದ ಪ್ರೇರಿತನಾಗಿ ಮಗ ಏನೋ ತಪ್ಪು ಮಾಡಿದ ಆ ರೀತಿಯಲ್ಲಿ ಆಗ್ತದೆ. ಅದು ಏನೇ ತಪ್ಪು ಮಾಡ್ಲಿ, ಹಿರಿಯರಂತಾದ ಮೇಲೆ ಅವರನ್ನು ಸುಧಾರಿಸಿಕೊಂಡು ಮನೆಯಲ್ಲಿ ಕಾಪಾಡಿಕೊಂಡು ಹೋಗುವಂಥದ್ದು ಮಕ್ಕಳ ಧರ್ಮ. ಅವರು ರೋಡಿಗೆ ಬಿದ್ದು ರೋಡಲ್ಲಿ ಸಾರ್ವಜನಿಕರಿಗೆ ಕಷ್ಟ ಕೊಟ್ಟು ಅಥವಾ ಅಸಹನೆಯಿಂದ ಇರುವಾಗ ಈ ಬಗ್ಗೆ ಮಾಡುವುದು ದೊಡ್ಡ ತಪ್ಪದ ಅಪರಾಧ. ಎಲ್ಲವೂ ಸರಿಯಾಗ್ತದೆ ಕಾನೂನನ್ನು ಸರಿಯಾಗಿ ಜಾರಿಗೊಳಿಸಿದ್ರೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಇವತ್ತಿಗೆ ನೋಡಿ ಇಷ್ಟು ಜನ ಹಿರಿಯರು ಈಗ ಕಾನೂನೆಲ್ಲ ಬರ್ತಾ ಇರ್ತಾರೆ, ಸಹಾಯವಾಣಿಯಲ್ಲಿ ಹಾಕಿದ್ದಾರೆ, ಇಷ್ಟು ವರ್ಷ ಜೈಲಾಗ್ತದೆ, ಅವರಿಗೆ ಇಮಿಡಿಯೇಟ್ ಅರೆಸ್ಟ್ ಆಗ್ತದೆ, ಈ ರೀತಿಯಲ್ಲಿ ಕ್ರಮ ತಗೊಳ್ತೇವೆ ಎಲ್ಲ ಹೇಳ್ತಾರೆ. ಯಾರನ್ನು ಜೈಲಿಗೆ ಹಾಕಿದ್ದಾರೆ ಮಕ್ಕಳನ್ನು? ಇವತ್ತು ಒಂದು ಕೇಸ್ ತಂದೆಯ ಜಾಗ ಹಿಂದೆ ಹೋದ ಕೂಡಲೇ ಸಹ ರಿಜಿಸ್ಟರ್ ಆಫೀಸಲ್ಲಿ ಚೇಂಜ್ ಮಾಡಿ ಕೊಡ್ಲಿಕ್ಕೆ 6 ತಿಂಗಳು ತೆಗೆದಿದ್ದಾರೆ. ಇತ್ತೀಚೆ ಜಿಲ್ಲಾಧಿಕಾರಿ ಆ ಬಗ್ಗೆ ಮತ್ತೆ ರವೀಂದ್ರನಾಥ್ ಶಾನ್ಭಾಗರು ಬಹಳಷ್ಟು ಹೋರಾಟ ಕೊಡ್ಲಿಕ್ಕೆ ಹೋಗಿ ಅದು ಬದಲಾವಣೆ ಆಯ್ತು. ಬಿಟ್ರೆ ಇವರು ಆಕ್ಷನ್ ತಗೊಳ್ತಾ ಇಲ್ಲ. ಹಿರಿಯರ ಬಗ್ಗೆ ನಿರ್ಲಕ್ಷ್ಯ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗಿ ಉಡುಪಿಯ ಜಿಲ್ಲಾಧಿಕಾರಿಯವರು ಮೊನ್ನೆ ಈ ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಕರುಣೆಯನ್ನಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಅವರನ್ನು ತುಂಬಾ ಗೌರವಿಸ್ತೇವೆ. ಆದ್ರೆ ಸರ್ಕಾರ
ಇದಕ್ಕೆ ಬೇಕಾಗುವಂತ ತುರ್ತು ವ್ಯವಸ್ಥೆಯನ್ನು ಮಾಡದೇ ಇದ್ದಲ್ಲಿ ಒಂದು ಹಿರಿಯರನ್ನು, ಇದು ಬಹಳಷ್ಟು ದುರಂತಕ್ಕೀಡಾಗ್ತದೆ. ಮತ್ತೆ ಎಷ್ಟೋ ಜನ ವೃದ್ಧ ಮಹಿಳೆಯರು ಕೂಡ ದೌರ್ಜನ್ಯಕ್ಕೊಳಗಾದದ್ದು ನಮ್ಮ ಗಮನಕ್ಕೆ ಬಂದಿದೆ. ಈ ಕುಡಿತದ ಚಟದಲ್ಲಿ, ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಅಂತಹ ಪರಿಸ್ಥಿತಿ ನಮ್ಮ ಒಂದು ಉಡುಪಿ ಒಂದು ಈ ರೀತಿಯ ಒಂದು ಶಿಕ್ಷಣವನ್ನು ಪಡೆದಂತ ಒಂದು ಒಳ್ಳೆಯ ಊರ ಧಾರ್ಮಿಕತೆ ಊರಿನಲ್ಲಿ ಆಗ್ತದೆ ಅಂತಂದ್ರೆ ಅದು ಕೂಡ ಒಂದು ದುರಂತವೇ. ಈ ಮತ್ತೊಂದು ಮಹಿಳೆಯರು ಮತ್ತೆ ಮಕ್ಕಳು, ಯುವತಿಯರು ಇರ್ಬೋದು, ವೃದ್ಧರು ಮಾತ್ರ ಅಲ್ಲ, ಮಹಿಳೆಯರು ಮಕ್ಕಳು ಇವತ್ತು ಯುವತಿಯರು ಮಹಿಳೆಯರು ಕೂಡ ದೌರ್ಜನ್ಯಗೊಳಗಾಗ್ತಾ ಇದ್ದಾರೆ, ಮನೆಯಿಂದ ಹೊರಗಾಗ್ತಾ ಇದ್ದಾರೆ. ಎಷ್ಟೋ ಜನ ಯುವತಿಯರು ಮನೆ ಬಿಟ್ಟವರಿದ್ದಾರೆ. ಇವತ್ತಿನ ಒಂದು ಉದಾಹರಣೆ ತಗೊಳ್ತಾರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬಳು ಯುವತಿ ಇದ್ರು, ಹೀಗೀಗ ಅವರ ತಂದೆಗೆ ಫೋನ್ ಮಾಡಿದ್ರೆ ನನಗೆ ಅವಳು ಯಾರಂತ ಗೊತ್ತಿಲ್ಲ ಹೇಳ್ತಾರೆ. ಯಾರು ಕೂಡ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅವಳ ಆರೋಗ್ಯ ಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಕಡೆಗೆ ನಾನು ಮಹಿಳಾ ಸಹಾಯವಾಣಿಯವರಿಗೆ ವಿಷಯವನ್ನು ತಿಳಿಸಿಕೊಳ್ಳಿ, ಮಹಿಳಾ ಸಹಾಯವಾಣಿಯವರು ಬಂದು ಅವಳನ್ನು ಆಪ್ತ ಸಮಾಲೋಚನೆ ಮಾಡಿದ ಮೇಲೆ ಎಷ್ಟೋ ಒಂದಷ್ಟು ಅವಳೊಂದು ಗೆಲುವಿನ ಒಂದು ಹರ್ಷದಲ್ಲಿ ಇದ್ದಾಳೆ ಇವತ್ತು ಸಂಜೆ ಹೊತ್ತಿಗೆ ನಾನು ನೋಡುವಾಗ. ಯಾಕಂದ್ರೆ ತನ್ನವರೆಂಬುವರು ಯಾರು ಇಲ್ಲ ಅಂತ. ಅಂದ್ರೆ ಎಂತ ಆಗಿದೆ ಇವತ್ತು ಎಲ್ಲವೂ ವ್ಯವಹಾರ ಆಗಿದೆ. ತನ್ನಿಂದ ಏನು ಲಾಭ ಉಂಟು, ತಂದೆಯಿಂದ ಏನು ಲಾಭ ಉಂಟು, ಅಣ್ಣನಿಂದ ಏನು ಲಾಭ ಉಂಟು, ಅದು ಇದ್ರೆ ಮಾತ್ರ ಒಂದು ಆಕರ್ಷಣೆ. ಬಿಟ್ರೆ ಈ ಬಾಂಧವ್ಯಕ್ಕೆ ಒಂದು ಸಂಬಂಧ ಹೇಳುವಂತದ್ದು ಉಂಟಲ್ಲ, ಅದಕ್ಕೆ ಒಂದು ಪೆಟ್ಟು ಬಿದ್ದಿದೆ. ಎಸ್ ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ. ಇತ್ತೀಚಿನ ದಿನದಲ್ಲಿ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ವೃದ್ಧರಾಗಿರ್ಬೋದು, ಇವರೆಲ್ಲರಿಂದ ಹಿಡಿದು ಹುಡುಗಿಯರನ್ನ ಹಿಡಿದು ಕೂಡ ವೃದ್ಧಾಶ್ರಮಕ್ಕೆ ಅಥವಾ ಪುನರ್ವಸತಿ ಕೇಂದ್ರಕ್ಕೆ ಬಿಡ್ತಾ ಇರುವಂಥದ್ದು. ಹಾಗಾದ್ರೆ ಸಮಾಜದಲ್ಲಿ ಇಂತಹ ಕೆಲಸಗಳು ಯಾಕೆ ಆಗ್ತಾ ಇದೆ, ಇದಕ್ಕೆ ಮುಖ್ಯವಾದಂತಹ ಕಾರಣವಾದ್ರೆ ಏನು, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ ಬ್ರೇಕ್ ಬಳಿಕ. ಬ್ರೇಕ್ ಬಳಿಕ ಪುನರ್ವಸತಿ ಕೇಂದ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಾನು ಮಾತಾಡ್ತಾ ಇದ್ದೆ, ಇವತ್ತಿನ ದಿನ ಸಮಾಜದಲ್ಲಿ ವೃದ್ಧರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂಥದ್ದು ಅಥವಾ ಅಸಹಾಯಕರನ್ನ ಸಮಾಜದಲ್ಲಿ ಹಾಗೆ ಬಿಟ್ಟು ಹೋಗುವಂತಹ ಪ್ರಕ್ರಿಯೆಗಳು ಜಾಸ್ತಿ ಆಗ್ತಾ ಇದೆ. ಎಸ್ ನಾನು ಮಾತಾಡ್ತಾ ಇದ್ದೆ. ಎಸ್ ತಾರನಾಥ್ ಅವರೇ, ಹಾಗಾದರೆ ಈಗ ವಯಸ್ಸಾದವರು ಒಂದು ಕಡೆ ಆಯಿತು, ವೃದ್ಧರಾದರೂ ಒಂದು ಕಡೆ ಆಯಿತು, ಇನ್ನು ಮಾನಸಿಕ ಅಸ್ವಸ್ಥರನ್ನ ಕೂಡ ರಸ್ತೆ ಬದಿಯಲ್ಲಿ ಅಥವಾ ಇಲ್ಲಿ ಬಿಟ್ಟು ಹೋಗುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ, ಯಾಕೆ ಕೆಲಸ ಆಗ್ತಾ ಇದೆ? ಅದೆಂತ ಹೇಳಿದ್ರೆ ಸರ್, ಈ ನಮ್ಮ ಉಡುಪಿಗೆ ಈಗ ರೈಲಿನ ವ್ಯವಸ್ಥೆ ಆಗಿದೆ, ಈಗ ಸಂಪರ್ಕ ಆಗಿದೆ. ಈ ಒಂದು ಊರಲ್ಲಿದ್ದ ಮಾನಸಿಕ ಅಸ್ವಸ್ಥರನ್ನ ಅವರು ಲೂಟಿ ತಾಳಲಾರದೆ ಅಲ್ಲಿ ಬಸ್ಸಿ ಕಲ್ಲು ಎಡ್ಸೋದು, ದಾರಿಯಲ್ಲಿ ಹೋಗೋರಿಗೆ ಕೀಟಲೆ ಮಾಡೋದು, ಏನಾದ್ರು ತೊಂದರೆ ಕೊಡುವಾಗ, ಮಹಿಳೆಯರಿಗೆ ತೊಂದರೆ ಕೊಡುವಾಗ ಅಲ್ಲಿಯ ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಅವರಿಗೆ ಏನಾದ್ರು ಸುವ್ಯವಸ್ಥೆ ಆಗ್ಬೇಕು, ಆಗ ಅಲ್ಲಿ ಸಮೀಪ ಇರುವಂತ ರೈಲ್ವೆ ಸ್ಟೇಷನ್ ಅಲ್ಲಿ ಹತ್ತಿಸಿ ಬಿಟ್ಟು ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಮುಂದಿನ ಯಾವ್ದೋ ಒಂದು ಸ್ಟಾಪ್ ಅಲ್ಲಿ ಬಂದು ಇಳ್ಕೊಂಡ್ ಬಿಡ್ತಾರೆ. ಹಾಗಾಗಿ ನಮ್ಮ ಉಡುಪಿಯಲ್ಲಿ ಎಲ್ಲ ಮಾನಸಿಕ ಅಸ್ವಸ್ಥರು ಬಂದು ಸೇರ್ಕೊಂಡ್ ಬಿಟ್ಟಿದ್ದಾರೆ. ಮತ್ತೆ ಅದರಲ್ಲಿ ಜಾಸ್ತಿಯಾಗಿ ಇತಿ ಕಂಡು ಬರ್ತಾ ಉಂಟು, ಎಲ್ಲ ಯುವಕರೇ ಮಾನಸಿಕ ಅಸ್ವಸ್ಥೆಗೆ ಒಳಗಾಗ್ತಾ ಇದ್ದಾರೆ. ಅದು ಏನು ಮಾದಕ ಸೇವನೆಯಿಂದ ಹಾಗಾಗ್ತಾ ಇದೆಯೋ, ಇಲ್ಲವಾ ಏನಾದ್ರು ಪ್ರೇಮ ವೈಫಲ್ಯದಿಂದ ಹಾಗಾಗ್ತಾ ಇದೆಯೋ, ಯಾವುದೊಂದು ಉತ್ತರ ಸಿಗ್ತಾ ಇಲ್ಲ. ಅದು ಒಟ್ಟು ಇಲ್ಲಿ ಮಾನಸಿಕ ಅಸ್ವಸ್ಥರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ವಿಶ್ವಣ್ಣನವರೇ ಸಾಧಾರಣ ಇಷ್ಟುವರೆಗೆ ಒಂದು 25-50 ಜನರಿಗೆ ಅಲ್ಲಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಕೇರಳ ಕಡೆಯಲ್ಲಿ ಕಳಿಸಿ ಅವರು ವ್ಯವಸ್ಥೆ ಕಳಿಸಿದ್ದಾರೆ, ಇಲ್ಲಿ ಯಾವುದೊಂದು ವ್ಯವಸ್ಥೆ ಇಲ್ಲದೆ. ಅದು ಇದ್ರ ಬಗ್ಗೆ ಏನಂತ ಹೇಳಲಿಕ್ಕೆ ಒಂದು ಉತ್ತರ ಸಿಗ್ತಾ ಇಲ್ಲ. ಆದ್ರೆ ಮಾನಸಿಕ ಅಸ್ವಸ್ಥರ ಸಂಖ್ಯೆ ಉಡುಪಿಯಲ್ಲಿ ತುಂಬಾ ಆಗ್ತಾ ಇದೆ. ಎಸ್ ವಿಶ್ವ ಶೆಟ್ಟಿ ಅವರು, ನೀವು ಏನ್ ಹೇಳ್ತೀರಾ? ಹಾಗಾದ್ರೆ ಮಾನಸಿಕ ಅಸ್ವಸ್ಥರನ್ನ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರು ಹೇಳುವ ಪ್ರಕಾರ, ನೀವು ಕೂಡ ಅವ್ರನ್ನ ಕನ್ಸರ್ನ್ ಮಾಡಿದ್ದೀರಾ, ಅವ್ರನ್ನ ಕಾಪಾಡಿದ್ದೀರಾ, ಅವ್ರು ಹೇಳುವ ಪ್ರಕಾರ ಏನ್ ರೀಸನ್ ಕೊಡ್ತಾರೆ ಅನ್ನುವಂಥದ್ದು? ನೋಡಿ, ಮನೋರೋಗ ಹೇಳುವಂಥದ್ದು ನಮ್ಮ ತಾರನಾಥ್ ಹೇಳಿದಾಗೆ ಕೆಲವರಿಗೆ ಹುಟ್ಟಿನಿಂದ ಬರ್ಬೋದು, ಕೆಲವರಿಗೆ ಆದ ತೊಂದರೆಯಿಂದ ಬರ್ಬೋದು, ಕೆಲವರಿಗೆ ಆದ ನೋವಿನಿಂದ ಬಂದಿರಬಹುದು. ಲಾಸ್ಟ್ ಟೈಮ್ ಒಂದು ನಾಗ್ಪುರದ ಒಬ್ಬ ಸಿಕ್ಕಿದ್ದ, ಅವ ನೋಡಿದ ಕೂಡಲೇ ಹೆದರ್ಕೊಂಡು ಓಡುವುದು. ಒಂದು ನಾಯಿ ಬಿಟ್ಟ ಆಹಾರವನ್ನು ಅವ ತಿಂತಿದ್ದ. ಕಡೆಗೆ ಅವನಿಗೆ ಪ್ರೀತಿ ವಿಶ್ವಾಸ ಮಾಡಿ ಲಾಸ್ಟಿಗೆ ಆಗೋತ್ತಿಗೆ ಸಿಕ್ಕಿದ ಉತ್ತರ ಏನಂದ್ರೆ, ಅವ ಕೌನ್ಸಿಲಿಂಗ್ ಅವನಿಗೆ ಊರಿಗೆ ಹ್ಯಾಂಡ್ ಓವರ್ ಮಾಡುವಾಗ 1 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟು ಅವನಿಗೆ ಯಾರೋ ಒಬ್ಬ ಒಂದು ಹೊಡೆದಿದ್ದಂತೆ ಅವ ಕೆಲಸ ಮಾಡುವಾಗ. ನನಗೆ ಸುಮ್ಮನೆ ಅವ ಹೊಡೆದ ಅಂತ ಅದೇ ನೋವಿನಿಂದ ಅವ 10 ವರ್ಷ ಮಾನಸಿಕ ಅಸ್ವಸ್ಥವಾಗಿ ಪೂನಾದಿಂದ ಉಡುಪಿ ತನಕ ಬಂದ. ಎಲ್ಲೆಲ್ಲೆಲ್ಲೆಲ್ಲಿ ತಿರುಗಿದ. ಒಂದು ಯಾರೋ ಮಾಡಿದ ನೋವು, ಇನ್ನೊಂದು ಕಾಯಿಲೆ, ಅದು ಏನೇ ಇರಲಿ ಪ್ರತಿಯೊಂದು ಅದು ಕೂಡ ಒಂದು ಕಾಯಿಲೆ. ಆ ಕಾಯಿಲೆಗೆ ಒಂದು ಮದ್ದಾಗಬೇಕು. ಆ ಮದ್ದು ಮತ್ತು ಆಪ್ತ ಸಮಾಲೋಚನೆ ಎರಡು ಬೇಕು. ಅವರನ್ನು ಪ್ರೀತಿ ವಿಶ್ವಾಸದ ನೋಡುವಂಥದ್ದು. ರೋಡ್ನಲ್ಲಿದ್ದವರನ್ನು ಯಾರು ನೋಡ್ತಾರೆ? ಅಥವಾ ಉಡುಪಿ ಜಿಲ್ಲೆಯಲ್ಲಿ ಒಂದು ಶ್ರೀಮಂತಿಗೆ ಇಲ್ಲದ ಬಡತನದಲ್ಲಿರುವ ಅದೆಷ್ಟೋ ಮನೋರೋಗಿಗಳಿದ್ದಾರೆ, ಅವರನ್ನು ಯಾರು ನೋಡುದು?
ಜಿಲ್ಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸರ್ಕಾರ ಕೊಡಬೇಕು. ಜಿಲ್ಲಾಸ್ಪತ್ರೆಯಲ್ಲಿ ಮನೋರೋಗಕ್ಕೆ ಬೇಕಾಗುವ ಔಷಧ ಉಂಟಾ, ಅಥವಾ ಒಂದು ವ್ಯಕ್ತಿ ಬಂದು ಕೂಡಲೇ ದಾಖಲು ಮಾಡಲಿಕ್ಕೆ ಅಲ್ಲಿ ವ್ಯವಸ್ಥೆ ಉಂಟಾ, ಅಥವಾ ಒಂದು ಸೆಲ್ ಉಂಟಾ? ಇವರು ಏನೋ ಒಂದು ಪ್ರಮುಖವಾದ ಜೀವರಕ್ಷಕ ಮನೋರೋಗಗಳಿಗೆ ಬೇಕಾದಂಥ ಔಷಧಗಳು ಇಲ್ಲ. ಹಾಗಾದರೆ ಖಾಸಗಿ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಅವ್ರ ಹತ್ರ ಚಾನ್ಸ್ ಇಲ್ಲ, ಮತ್ತೆ ಅವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದರಲ್ಲಿ ನಾವು ಜನರನ್ನು ದೂರ್ಲಿಕ್ಕೆ ಇಲ್ಲ. ಯಾಕೆಂದ್ರೆ ಕೆಲವೊಂದು ಕಡೆಯಲ್ಲಿ ಅವರಿಗೆ ಯಾರೋ ಒಂದು ಕಾರಣ ಆಗಿರ್ಬೋದು, ಅವರಿಗೆ ಪ್ರಮುಖವಾಗಿ ಒಂದು ಚಿಕಿತ್ಸೆಯ ಒಂದು ಏರ್ಪಾಡು ಆಗದಿದ್ರೆ, ಸರ್ಕಾರ ಮಾಡದಿದ್ರೆ, ಇಲ್ಲಿ ಸೆಲ್ ಇಲ್ಲದಿದ್ರೆ, ಮನೋರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರಬೇಕಾದ್ರೆ ಇದಕ್ಕೆ ಯಾರು ಹೊಣೆ? ಸರ್ಕಾರ ಹೊಣೆ. ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಯಾಕೆ ವೈದ್ಯರನ್ನು ಸರಿಯಾದ ಒಬ್ರು ವೈದ್ಯರಿದ್ರೆ ಸಾಕಾಗುದಿಲ್ಲ. ಅದಕ್ಕೆ ಆಪ್ತ ಸಮಾಲೋಚಕರು ಬೇಕು, ಭದ್ರತೆ ಇರುವ ಕೊಠಡಿ ಬೇಕು, ಜೀವರಕ್ಷಕ ಔಷಧ ಬೇಕು. ಇದು ನಮ್ಮ ಸರ್ಕಾರದ ಕಿವಿಗೆ ಯಾಕೆ ಕೇಳ್ತಾ ಇಲ್ಲ? ಇಷ್ಟು ದೊಡ್ಡ ಉಡುಪಿ ಜಿಲ್ಲೆಯಲ್ಲಿ ಈ ರೀತಿ ತೊಂದರೆ ಆಗ್ತಾ ಉಂಟು. ಮಲ್ಪೆಯಲ್ಲಿ ಒಬ್ಬ ಕಲ್ಲು ಬಿಸಾಡುವಂತ ಇಡೀ ಮಲ್ಪೆಗೆ ಗೊತ್ತುಂಟು, ಇಡೀ ಮಲ್ಪೆನ ಹೆದರಿಸಿ ಬಿಟ್ಟಿದ್ದ. ಕೊನೆಗೆ ನಮ್ಗೆ ಅವನದ್ದು ನೋಡ್ಲಿಕ್ಕಾಗದೆ ಯಾರನ್ನು ಕೊಲ್ಲುದು ಬೇಡ ಎಂಬ ಉದ್ದೇಶದಲ್ಲಿ ನಾನು ಅವನನ್ನು ಮಲ್ಪೆ ಪೊಲೀಸರ ಸಹಾಯದಿಂದ ಹಿಡಿದು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಧಾರವಾಡದ ದಿಮನ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ 110 ದಿವಸ ದಾಖಲಾತಿಯಾಗಿದ್ದ. ತದನಂತರ ಅವ ಕೊಟ್ಟ ಅಡ್ರೆಸ್ ಮುಖಾಂತರ ತಮಿಳುನಾಡಿನ ಅವನ ಊರಿನವರಿಗೆ ಹ್ಯಾಂಡ್ ಓವರ್ ಆಯ್ತು. ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ. ಇದನ್ನು ಯಾರು ಮಾಡುದು? ಜಿಲ್ಲಾಡಳಿತ ಆಗ್ಲಿ, ಸಮಾಜ ಕಲ್ಯಾಣ ಇಲಾಖೆ ಆಗ್ಲಿ, ಸಂಬಂಧಪಟ್ಟವ್ರು ಯಾರು ಬರ್ತಾರೆ? ಇವತ್ತು ಇತ್ತೀಚೆಗೆ ಹಿರಿಯಡ್ಕ ಓಂತಿಬೆಟ್ಟಿನಲ್ಲಿ ಒಬ್ಳು 26 ವರ್ಷದವಳು 3 ತಿಂಗಳಿಂದ ನಗರದಲ್ಲಿ ರಸ್ತೆಯಲ್ಲಿ ಮಳೆಯಲ್ಲಿ ತೊಯ್ದು ಕೂಗ್ತಾ ಚೀರಾಡ್ತಾ ಇರ್ತಾಳೆ. ಇದರ ಬಗ್ಗೆ ಕೂಡ ನಾನು ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದಿದ್ದೇನೆ, ಯಾರು ಬರಲಿಲ್ಲ. ಆದ್ರೆ ಆ ಯುವತಿಯನ್ನು ನೋಡ್ಲಿಕ್ಕೆ ಆಗ್ತದ? ಕಡೆಗೆ ಉಡುಪಿ ಮಹಿಳಾ ಪೊಲೀಸ್ನವರ ಸಹಾಯದಿಂದ ಆಕೆಯನ್ನು ವಶಕ್ಕೆ ಪಡೆದು ಮಂಜೇಶ್ವರದ ಸಾಯಿ ಆಶ್ರಮದಲ್ಲಿ ಆಕೆಗೆ ನೆಲೆ ಕೊಡ್ತು. ಈಗ ಮೆಡಿಸಿನ್ ಆಗ್ತಾ ಉಂಟು. ಈಗ ಅವಳು ಕಂಟ್ರೋಲ್ ಅಲ್ಲಿ ಇದ್ದಾಳೆ. ಈಗ ಮೆಡಿಸಿನ್ ಕೊಟ್ಟರೆ ಅವ್ರು ಕಂಟ್ರೋಲ್ ಬರ್ತಾರಾ? ಈ ಮೆಡಿಸಿನ್ನೇ ಕೊಡದಿದ್ರೆ ರೋಗ ಉಲ್ಬಣ ಆಗದೆ ಇರ್ತದ? ಇಂಥ ಅಸಹಾಯಕತೆ ತುಂಬಾ ದುರಂತಗಳಾಯ್ತು. ಮೊನ್ನೆ ಮಧ್ವನಗರದಲ್ಲಿ ಒಂದು ಯುವಕನಿಗೆ ಬಂದು ಮಕ್ಕಳಿಗೆಲ್ಲ ಉಪದ್ರ ಮಾಡಿದಂತೆ ಹಿಡಿದು ಕಟ್ಟಿ ಹಾಕಿ ತಳಿಸಿದ್ರು. ಆ ಸಿಟ್ಟಲ್ಲಿ ಹೊಡಿತಾರೆ. ಇದು ಇನ್ನೊಂದು ದುರಂತಕ್ಕೆ ಕಾರಣ. ಅವರು ವಾಹನ ನಿನ್ನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಬ್ಬ ಬಡಿಗೆ ಹಿಡ್ಕೊಂಡು ಇಡೀ ರಸ್ತೆಯಲ್ಲಿ ಹೋದಂತ ಕಾರ್ಗಳಿಗೆಲ್ಲ ಬಿಸಾಡ್ತಿದ್ದ. ಏನು ದುರಂತ ಆಗ್ಬೋದು? ಅವನನ್ನು ವಶಕ್ಕೆ ಪಡೆಯುವಂತ ವ್ಯವಸ್ಥೆ ಏನುಂಟು? ಅವನನ್ನು ಈಗ ಪೊಲೀಸ್ ಕಂಪ್ಲೇಂಟ್ ನಾವು ಹೇಳಿದ್ಕೊಳ್ಳೆ ಪೊಲೀಸರಾದ್ರೆ ಎಂತ ಮಾಡುದು? ಅವನನ್ನು ಕರ್ಕೊಂಡೋಗಿ ಹಾಕುದು ಎಲ್ಲಿಗೆ? ಈ ಮನೋರೋಗದ ಒಂದು ಸಮಸ್ಯೆ ಎಂಬುದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟಾಗಿದೆ. ಇದರ ಬಗ್ಗೆ ಸರ್ಕಾರ ಇನ್ನು ಮುಂದೆ ಆದ್ರೂ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೇಬೇಕು. ಒಂದು ನೋಡಿ, ಕಾರ್ಕಳದಲ್ಲಿ ಒಂದು ಯುವಕ ಬಂದ ಒಂದು ಮಗುವಿಗೆ ಹೊಡೆದ, ಮಗು ಸುತ್ತೋಯ್ತು. ಒಂದು ದುರಂತ ಆದ ಮೇಲೆ ಆದ್ರೂ ನಾವು ಎಚ್ಚೆತ್ತುಕೊಳ್ಬೇಕಿತ್ತು. ಈಗ ಕೆಲವರು ಕಡೆಯಲ್ಲಿ ಎಷ್ಟು ಅಸಹಾಯಕರಿದ್ದಾರೆ. ಇವತ್ತು ಪೆರಡೂರಿನಲ್ಲಿ ನನ್ನೊಬ್ಬ ಮಿತ್ರ ಇದ್ದಾನೆ. ಅವ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ, ಪಾಪ ಮೇಸ್ತ್ರಿ ಕೆಲಸ ಮಾಡ್ತಾನೆ. ಅವನ ಮಾವನಿಗೆ ಬೇಕಾಗುವಂತ ಒಂದು ಮದ್ದನ್ನು ಮಾಡ್ಲಿಕ್ಕೆ ಅವ ಅಷ್ಟು ಹರಸಾಹಸ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇದಕ್ಕೆ ಯಾವುದು ಹೊಣೆ? ಬೇಡಪ್ಪ, ಇಲ್ಲಿ ಒಂದು ಮನೋರೋಗಿಯವರು ಬಂದ್ರು, ಮನನೊಂದವರು ಬಂದ್ರು, ಮನನೊಂದ ಯುವತಿ ಬಂದ್ಲು. ಆ ಮನನೊಂದ ಯುವತಿ ಸಾರ್ವಜನಿಕ ಸ್ಥಳದಲ್ಲಿ ಇದ್ರೆ ಏನು ವ್ಯವಸ್ಥೆ ಆಗ್ತದೆ? ಇದಕ್ಕೆ ಯಾರು ಹೊಣೆ ಮಾಡ್ತಾರೆ? ಇವತ್ತು ಸರ್ಕಾರ ದುರಂತದ ಕಾಯಿಲೆಗಳು ಹರಡಬಾರ್ದು ಅಂತ ಇಡೀ ಭಾರತಾದ್ಯಂತ ಎಷ್ಟೋ 1000 ಕೋಟಿ ಖರ್ಚು ಮಾಡ್ತಾ ಉಂಟು, ಪ್ರಮುಖವಾಗಿ HIV-ಗೆ. 2 ವರ್ಷದ ಹಿಂದೆ ಒಬ್ಳು ಯುವತಿ ಸಿಕ್ಕಿದ್ಲು, ವಸಂತಿ ಅಂತ. ಅವಳನ್ನು ನಾನು ಟ್ರೀಟ್ಮೆಂಟ್ ಕರ್ಕೊಂಡು ಹೋಗೋತೀನಿ, ನಂಗೆ ಸಹ ಗಲಾಟೆ ಮಾಡಿದ್ಲು, ನನ್ಗೆ ಹೊಡೆದ್ಲು ಅವಳು. ಕಡೆಗೆ ಆಸ್ಪತ್ರೆಯಲ್ಲಿ ಸರಿಯಾಗಿ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವಳಿಗೆ ಹೊಟ್ಟೆ ಹಸಿವೆಯಲ್ಲಿ ಕೂಗ್ತಾ ಇದ್ದಾಳೆ. ಹಸಿವೆಗೆ ಊಟ ಎಲ್ಲ ಇಂಥದ್ದು 1000 ಉಂಟು. ನಿಮ್ಗೆ ಒಂದು ಉದಾಹರಣೆ ಹೇಳುದು ನಾನು. ಅವಳಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಕೂಡಲೇ ಅವಳು ಹೇಳಿದ್ಲಿ ಅಂತಂದ್ರೆ, ನಾನು ಮನನೊಂದವಳು, ನಂಗೆ ಮನಸ್ಸಿಗೆ ಸಿಟ್ಟು ಬಂದ ಕೂಡಲೇ ನಾನು ಮದ್ಯ ವ್ಯಸನ ಇಲ್ದ್ರೆ ಮಾದಕ ದ್ರವ್ಯಕ್ಕೆ ಹೋಗ್ತೇನೆ. ತದನಂತರ ನಾನು ಎಷ್ಟೋ ಜನರ ದೌರ್ಜನ್ಯಕ್ಕೊಳಗಾದೆ. ನನಗೆ ದಯಮಾಡಿ ಪುನರ್ವಸತಿ ಕೊಡಿ, ನನಗೆ ಬೇಕಾಗುವ ವೈದ್ಯಕೀಯ ಚಿಕಿತ್ಸೆ ಕೊಡಿ, ನನಗೆ ಸರಿಯಾದ ಒಂದು ವ್ಯವಸ್ಥೆ ಮಾಡಿ ನನ್ನನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂತೆ ಮಾಡಿ ಅಂತ ಆಕೆ ಕೈ ಮುಗಿದು ಕೇಳಿದಳೆ ಸರಿ ಇರುವಾಗ. ಈ ಬಗ್ಗೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಕಾಂಟ್ಯಾಕ್ಟ್ ಆಗಿದ್ದೇನೆ. ಇಲಾಖೆಗೆ ಅವಳನ್ನು ವಶಕ್ಕೆ ಕೊಟ್ಟಾಗಿದೆ. ವಶಕ್ಕೆ ಕೊಟ್ಟು ಅವಳು ಆಲ್ಕೋಹಾಲಿಕ್ ವಿಡ್ರಾಲ್, ಈಗ ಅವರಿಗೆ ಮಾದಕ ದ್ರವ್ಯದವರಿಗೆ ಆ ಸಮಯಕ್ಕೆ ಸಿಗದಿದ್ರೆ ಅವ್ರು ಹುಚ್ಚರಾಗೆ ಮಾಡ್ತಾರೆ. ಆ ಟೈಮಲ್ಲಿ ಪುನಃ ಇಲಾಖೆಯಿಂದ ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅವಳು. ತಪ್ಪಿಸ್ಕೊಂಡು ಹೋಗಿ 2 ವರ್ಷ ನಂತರ ಪುನಃ ಉಡುಪಿಗೆ ಬಂದಿದ್ದಾಳೆ. ಲಾಸ್ಟ್ ಟೈಮ್ ಅವಳು ಮೆಡಿಕಲ್ ಚೆಕಪ್ ಆಗೋತ್ತಿಗೆ ಅವಳು ಎಲ್ಲ ಓಕೆ. ಮೊನ್ನೆ 2 ವರ್ಷ ನಂತರ ಸಿಕ್ಕಿದಾಗ ಅವಳಿಗೆ HIV ಪಾಸಿಟಿವ್. ಹಾಗಾದ್ರೆ ಇದನ್ನು ಒಂದನ್ನು ಉದಾಹರಣೆ ತಗೊಳ್ಳಿ. ಅವಳು ಎಷ್ಟು ಜನರಿಗೆ, ಅವಳಿಗೆ ಯಾರಿಂದಲೋ ಬಂತು, ಅವಳಿಂದ ಎಷ್ಟು ಜನರಿಗೆ ಹೋಗಿರ್ಬೋದು? ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಅವಳನ್ನು ಅಡ್ಮಿಟ್ ಮಾಡಿದ ದಿವಸವೇ ಮಹಿಳಾ ಪೊಲೀಸ್, ನಮಗೆ ನಿಜವಾಗಿ ನಾನು ಮಹಿಳಾ ಪೊಲೀಸ್ ಠಾಣೆ ಉಡುಪಿಯ ಮಹಿಳಾ ಸಾಂತ್ವನ ಕೇಂದ್ರದವರನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಅವರು ಕೊಟ್ಟಂತ ಸೇವೆ ಉಂಟಲ್ಲ ಜನರಿಗೆ, ನಿಜವಾಗಿ ಅವರು ಯಾವುದೇ ಮಾಧ್ಯಮದ ಮುಖಾಂತರ ಹೇಳುದಿಲ್ಲ. ಆದ್ರೆ ಸಹಾಯವಾಣಿಯವರು ಮತ್ತೆ ಮಹಿಳಾ ಪೊಲೀಸ್ ಠಾಣೆಯವರು ಮಹಿಳೆಯನ್ನು ರಕ್ಷಿಸುವಲ್ಲಿ ಉಡುಪಿಯಲ್ಲಿ
ಕಂಡಪಟ್ಟೆ ಒಂದು ಸೇವೆ ಕೊಟ್ಟಿದ್ದಾರೆ, ಅತ್ಯಮೂಲ್ಯವಾದ ಸೇವೆ ಕೊಟ್ಟಿದ್ದಾರೆ. ಅದೇ ಯುವತಿ ಬೆಳಿಗ್ಗೆ ನಾನು ಅಡ್ಮಿಟ್ ಮಾಡಿದ್ದೇನೆ, ಬ್ಲಡ್ ಟೆಸ್ಟಿಗೆಲ್ಲ ಹೋಗಿದೆ, ಸಂಜೆ ಹೊತ್ತಿಗೆ ಅವಳಿಲ್ಲ. ಪುನಃ ಮಹಿಳಾ ಠಾಣೆ ಮತ್ತು ಪೊಲೀಸರ ಸಹಾಯದಿಂದ ಹಿಡ್ಕೋತಿಗೆ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಅವಳು ಹೋಗ್ತಾ ಇದ್ದಾಳೆ. ಅವತ್ತು ಪುನಃ ಪೊಲೀಸರ ಕೈಗೆ ಸಿಗ್ಲಿಕ್ಕೆ ಹೋಗಿ, ಸಹಾಯವಾಣಿಯವರ ಕೈಗೆ ಸಿಗ್ಲಿಕ್ಕೆ ಹೋಗಿ ಕರ್ಕೊಂಡು ಹೋದ ಯುವಕ ಬದುಕಿದ. ಇಲ್ದ್ರೆ ಅವನಿಗೆ ಆ ಕಾಯಿಲೆ ಹೋಗ್ತದ? ಒಂದು ಆ ಕಾಯಿಲೆ ಅದು ಕೂಡ ಪ್ರಮುಖವಾಗಿ ಯುವತಿಯರನ್ನು, ಮನನೊಂದ ಯುವತಿಯರು ರಸ್ತೆ ಬೀದಿಗಳಲ್ಲಿ ಬೀಳಲೇಬಾರದು. ಅವರು ಅಸಹಾಯಕರಾಗ್ತಾರೆ, ದೌರ್ಜನ್ಯಗೊಳಗಾಗ್ತಾರೆ, ಕಾಯಿಲೆಗೆ ಬೀಳ್ತಾರೆ, ಅವರಿಂದ ನೂರಾರು ಜನರಿಗೆ ಕಾಯಿಲೆ ಹರಡುತ್ತದೆ. ಇಂತಹ ದುರಂತವು ಕೂಡ ನಮ್ಮ ಸರ್ಕಾರ ಅಧಿಕಾರಿಗಳು ಎಚ್ಚೆತ್ತು ನೋಡುವುದಿಲ್ಲ ಅಂತಾದ್ರೆ, ಒಂದು ಯುವತಿ ಯಾವುದೇ ಕಾರಣಕ್ಕೂ ಎಲ್ಲಿಯ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಇರಬಾರ್ದು. ಅವಳು ರಾತ್ರಿ ಹೊತ್ತಲ್ಲಿ ಅಸಹಾಯಕಳಾಗಿ ಎಷ್ಟು ಜನ ಅಸಹಾಯಕ ಯುವತಿಯರನ್ನು ನಾವು ಕರ್ಕೊಂಡೋಯ್ತು. ಹಾಗಾದ್ರೆ ಯಾಕೆ ಸರ್ಕಾರದಿಂದ ಆಗ್ಲಿ ಅವ್ರು ಮಾಡಿದೇವೆ ಅಂತ ಹೇಳಿ ನೋಡುವ. ನಾನು ಅದಕ್ಕೆ ಕೇಳ್ತೇನೆ ಸರ್, ಹಾಗಾದ್ರೆ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಇದಕ್ಕೆ ಯಾಕೆ ಕ್ರಮ? ಅದನ್ನೇ ನಾನು ಕೇಳುದು. ಈಗ ಮೊನ್ನೆ ಒಂದು ದಿವಸ ಹಿರಿಯ ನಾಗರಿಕರ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಹೇಳ್ತಾರೆ, ನಾವು ವೃದ್ಧಾಶ್ರಮಕ್ಕೆ ಹಾಕ್ಲಿಕ್ಕೆ ಹೇಳಿದ್ರೆ ವೃದ್ಧಾಶ್ರಮಕ್ಕೆ ಹೋಗ್ಲಿಕ್ಕೆ ಹಿರಿಯರು ಕೇಳುದಿಲ್ಲ ಅಂತ. ಇವ್ರ ಹತ್ರ ವೃದ್ಧಾಶ್ರಮ ಉಡುಪಿ ಜಿಲ್ಲೆಯಲ್ಲಿ ಇವ್ರದ್ದು ಎಲ್ಲಿ ಉಂಟು ತೋರಿಸ್ಲಿ, ಒಂದು ವೃದ್ಧಾಶ್ರಮ ಇರ್ಲಿ, ಇವ್ರು ಹೇಳಿ ನೋಡುವ. ನಾವು ಯಾರ್ಯಾರ ಹತ್ರ ರಿಕ್ವೆಸ್ಟ್ ಮಾಡಿ ಹಾಕ್ತಾ ಇದ್ದೇವೆ. ಒಂದು ಯುವತಿಯನ್ನು ಇವರು ಕೇರಳ ತನಕ ಹೋಗ್ತಾ ಇದ್ದೇವೆ. ಒಂದು ಅಸಹಾಯಕ ಯುವತಿ ಇದ್ದಾಳೆ, ಅಲ್ಲಿ 3 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾಳೆ ಒಂತಿಬೆಟ್ಟಲ್ಲಿ. ಅವಳನ್ನು ರಕ್ಷಣೆ ಯಾಕೆ ಮಾಡ್ಲಿಲ್ಲ ಇವರು? ಅವರಿಗೆ ಗಮನಕ್ಕೆ ತಂದ ಮೇಲೆ ಮಾಡ್ಬೋದಿತ್ತಲ್ಲ. ಹಾಗಾದ್ರೆ ಇದು ಯಾಕೆ ಆಗ್ಲಿಲ್ಲ? ಕೈ ಕಟ್ಟಿ ಕೂತ್ಕೊಳ್ಳೋದಲ್ವಾ? ಅವರ ಮನೆಯಲ್ಲಿ 5 ಜನ ಮಾನಸಿಕ ಅಸ್ವಸ್ಥರು 4-5 ಜನ ಇದ್ದಾರೆ. ಅದು ಕೂಡ ಯುವತಿ ಈ ರೀತಿ ಆದ್ರೆ ನಾಳೆ ಪರಿಸ್ಥಿತಿ ಅಂತದ್ದು. ಇಂತಹ ಒಂದು ದುರಂತ ಸಮಾಜಕ್ಕೆ ಒಂದು ಯುವತಿ ಕಟ್ಟು ಹೋದ್ರೆ ಅವಳಿಂದ ಎಷ್ಟೋ ಜನಕ್ಕೆ ದುರಂತದ ಕಾಯಿಲೆಗಳು ಬರ್ತದೆ. ಸರ್ಕಾರ ಕೋಟಿ ರೂಪಾಯಿ ಅದನ್ನು ತಡೆಗಟ್ಟುವ ಬಗ್ಗೆ ಜಾಗೃತಿಯನ್ನು ಮಾಡ್ತಾ ಇದೆ. ಹಾಗಾದ್ರೆ ಅಧಿಕಾರಿಗಳು ಈ ವಿಷಯದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಕೇವಲ ಒಂದು ಪುಸ್ತಕ ರೆಕಾರ್ಡಿಗೆ ಮಾತ್ರವಾ? ಇವತ್ತು ಎಷ್ಟು ನಾನು ಹೇಳಿದಲ್ಲ, ಇವತ್ತಿಗೆ ಒಂದು ಯುವತಿಯನ್ನು ನೋಡಿ ಬಂದಲ್ಲ, ತಂದೆ ನಾನಲ್ಲ ಹೇಳ್ತಾನೆ. ಹಾಗಾದ್ರೆ ಅವ್ರು ಹೇಗಿರ್ಬೇಕು? ಡಾಕ್ಟರ್ ಹೇಳ್ತಾರೆ ನಾಳೆ ಎಲ್ಲರೂ ಅವ್ರು ಸೂಸೈಡ್ ಮಾಡ್ಕೊಳ್ಬಹುದು, ಮನನೊಂದ್ತಾರೆ. ಇದಕ್ಕೆ ಬೇಕಾಗುವಂತ ಒಂದು ಸಾಂತ್ವನ ಸಲಹಾ ಕೇಂದ್ರ, ಒಂದು ಯುವತಿ ಕಷ್ಟದಲ್ಲಿದ್ದವಳನ್ನು ಸ್ಟೇಟ್ ಹೋಮ್ ಅಲ್ಲಿ ಈಗ ಸ್ಟೇಟ್ ಹೋಮ್ ಇದೆ, ಮಹಿಳಾ ನಿಲಯ 18 ವರ್ಷದಿಂದ 60 ವರ್ಷ ತನಕ ಅಲ್ಲಿ ತಗೊಳ್ಲಿಕ್ಕಿದೆ. ಅಲ್ಲಿ ತಗೊಳ್ಬೇಕಂತಾದ್ರೂ ರಾತ್ರಿ ಯಾವ್ದೋ ಒಂದು ಯುವತಿ ಸಿಕ್ಕಿದ್ರೆ ಅವಳನ್ನ ಸ್ಟೇಟ್ ಹೋಮ್ಗೆ ಹಾಕಬೇಕಂತಾದ್ರೆ ನಾವು ಪೊಲೀಸ್ ಮುಖಾಂತರ ಅಲ್ಲಿ ಹಾಕಬೇಕು ನೈಟ್ ಅಲ್ಲಿ. ಸರಿ, ಪೊಲೀಸ್ ಮುಖಾಂತರ ಹಾಕುವ ಹೊತ್ತಿಗೆ ಕೂಡ WPC ಇಲ್ಲದಿದ್ರೆ ತಗೊಳ್ಳೋದಿಲ್ಲ ಹೇಳ್ತಾರೆ. ಹಾಗಾದ್ರೆ ಇವ್ರು ಏನ್ ರಕ್ಷಣೆ ಮಾಡೋದು? WPC, ವುಮನ್ PC, ಮಹಿಳಾ ಪೊಲೀಸ್ ರಾತ್ರಿ ಹೊತ್ತು ನಗರ ಠಾಣೆಯಲ್ಲೇ ಇಲ್ಲದಿದ್ರೆ ನಾವು ಯಾರನ್ನು ಕರ್ಕೊಂಡು ಹೋಗುದು? WPC ಇಲ್ಲದಿದ್ರೆ ನಾವು ತಗೊಳ್ಳೋದಿಲ್ಲ ಅಂತ ಅಲ್ಲಿ ಅವರು ಕಾನೂನು ಮಾತಾಡಿದ್ರೆ, ಹಾಗಾದ್ರೆ ಯುವತಿಯ ರಕ್ಷಣೆ ಎಲ್ಲಿ ಮಾಡ್ತಾರೆ ಇವರು? ನಮ್ಗೆ ನಿಜವಾಗಿ ಒಂದು ಸಹಾಯ ಮಾಡಿ ಅಲ್ಲಿ ಅಧಿಕಾರಿಗಳನ್ನ ನಾನು ದೂರುವುದಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಒಂದು ಚಿಂತನೆ ಮಾಡಿ ಕಾನೂನಲ್ಲಿ ಸ್ವಲ್ಪ ಬದಲಾವಣೆ ತರಬೇಕು. ಒಂದು ಯುವತಿ ಯಾವ ಹೊತ್ತಿಗೆ ಬರಲಿ ಒಮ್ಮೆ ಅವರನ್ನು ತಗೊಳ್ಬೇಕು. ನಮಗೆ ಜಿಲ್ಲಾಸ್ಪತ್ರೆ ವೈದ್ಯರನ್ನು ನಾವು ನಿಜವಾಗಿ ಯಾವತ್ತೂ ದೂರುವುದಿಲ್ಲ. ಯಾಕಂದ್ರೆ ಅವರು ನಮಗೆ ತುರ್ತಾಗಿ ಏನೇ ಇರಲಿ, ಒಂದು ಮಹಿಳೆಯ ವೃದ್ಧೆಯ ಹೆಂಗಸ ಸಿಕ್ಕಿದ ಕೂಡಲೇ ಒಂದು ರಾತ್ರಿ ಬೆಳಕು ಮಾಡ್ಲಿಕ್ಕೆ ನಮಗೆ ಜಿಲ್ಲಾಸ್ಪತ್ರೆ ಸಿಗ್ತದೆ. ಹಾಗಾದ್ರೆ ಇವ್ರು ಇಷ್ಟೆಲ್ಲ ಇರುವಾಗ, ಅನಾರೋಗ್ಯದಲ್ಲಿರುವಾಗ, ಈ ರೀತಿ ತೊಂದರೆ ಇರುವಾಗ ಮಹಿಳೆ, ಯುವತಿ, ಮಕ್ಕಳ ಬಗ್ಗೆ ಇವರು ಏನು ಜಾಗೃತಿ ಅಧಿಕಾರಿಗಳು ಮಾಡಿದ್ರು? ಸಹಾಯವಾಣಿಯವರಿಗೆ ಒಂದು ಲಿಮಿಟ್ ಇದೆ. ಅವರಿಗೆ ಒಂದು ಅವರ ಹತ್ರ ವಾಹನ ಇಲ್ಲ, ಒಂದು ಯುವತಿ ಸಿಕ್ಕಿದ್ರೆ ಕರ್ಕೊಂಡು ಹೋಗ್ಲಿಕ್ಕೆ ವಾಹನ ಇಲ್ಲ, ಜನ ಇರುವುದಿಲ್ಲ. ಅವರು ಹತ್ತಿರದ ಇಲ್ಲಿಯ ಉಡುಪಿಯ ಸಹಾಯವಾಣಿಯವರು ಉಪ್ಪೂರಿನಲ್ಲೇ ಅಥವಾ ಒಂದು ಬ್ರಹ್ಮಾವರದಲ್ಲೇ ಕೇಸ್ ಆದ್ರೆ ಬ್ರಹ್ಮಾವರದ ಪೊಲೀಸನ್ನು ಕರ್ಕೊಂಡು ಅಲ್ಲಿಗೆ ಹೋಗುವತ್ತೆ ಹೊತ್ತೆಷ್ಟಾಗ್ತದೆ? ಪೆರಡೂರಿನಲ್ಲಿ ಕೇಸ್ ಆದ್ರೆ ಹಿರೇಡ್ಕ ಪೊಲೀಸನ್ನು ಕರ್ಕೊಂಡು ಹೋಗುವತ್ತೆ ಎಷ್ಟು ಹೊತ್ತಾಗ್ತದೆ? ಇವರಿಗೆ ಒಂದು ವಾಹನ ಉಂಟಾ? ಹಾಗಾದ್ರೆ ಇವರು ಬೇಕಾಗುವಂತ ನೋಡಿ, ಅಧಿಕಾರಿಗಳ ಹತ್ರ ಎಲ್ಲ ವಾಹನ ಉಂಟು, ಸಹಾಯವಾಣಿಯವರ ಹತ್ರ ವಾಹನ ಇಲ್ಲ. ಇವ್ರು ಹೇಳಿದ ಸಹಾಯವಾಣಿಗೆ ಫೋನ್ ಮಾಡಿ ಅಂತ. ಸಹಾಯವಾಣಿಯ ವ್ಯವಸ್ಥೆ ಅವ್ಯವಸ್ಥೆ ಎರಡು ನಮ್ಗೆ ಗೊತ್ತುಂಟು. ತಾರನಾಥ್ ಅವರೇ, ಹಾಗಾದ್ರೆ ಸಹಾಯವಾಣಿಯಲ್ಲಿ ವಾಹನದ ವ್ಯವಸ್ಥೆ ಯಾಕೆ ಮಾಡ್ತಾ ಇಲ್ಲ? ಸರ್ಕಾರದ ಕಾನೂನು ಪ್ರಕಾರ ಕೆಲವೊಂದು ಕಟ್ಟಳೆಗಳು ಇರ್ತವೆ, ಇಂತಹ ಒಂದು ಕಾರ್ಯಕ್ಕೆ ಇಂತಹ ಒಂದು ಮೆಟೀರಿಯಲ್ ಅಥವಾ ಇಂತಹ ವಾಹನಗಳನ್ನ ಬಳಸಬೇಕು ಅಂತ ಇದೆ, ಯಾಕೆ ಬಳಸ್ತಾ ಇಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ? ಈಗ ಸಹಾಯವಾಣಿಗೆ ತುರ್ತು ಸೇವೆ ಕೊಡ್ಲಿಕ್ಕೆ ಅವರಿಗೆ ವಾಹನದ ವ್ಯವಸ್ಥೆ ಬೇಕೇ ಆಗ್ತದೆ. ಒಂದು ಕಡೆ ದುರ್ಘಟನೆ ಆದಾಗ, ಕರೆ ಬಂದಾಗ, ಅವ್ರದ್ದು 24 ಗಂಟೆ ಸೇವೆಯಲ್ಲಿರುವ ನಿರತವಾಗಿರುವ ಒಂದು ಸಂಸ್ಥೆ ಅದು. ಅವ್ರಿಗೆ ಕರೆ ಬಂದಾಗ ಆ ತುರ್ತು ಸಂದರ್ಭ ಹೋಗ್ಲೇಬೇಕು. ಅವ್ರದ್ದು ಕೆಲಸ ಏನಾದ್ರು ವೇಗಗತಿಯಲ್ಲಿ ಆಗ್ಬೇಕು. ಅಲ್ಲಿ ಅವರಿಗೆ ಅಗತ್ಯವಾಗಿ ವಾಹನದ ವ್ಯವಸ್ಥೆ ಆಗ್ಲೇಬೇಕು, ಅವರಿಗಾಗ್ಲಿ ಮತ್ತೆ ನಮ್ಮ ಹಿರಿಯ ನಾಗರಿಕ ಸಹಾಯವಾಣಿ ಆಗಲಿ. ಆದರೆ ಸರ್ಕಾರ ಇಂಥ ಸಂಸ್ಥೆಗಳ ಬಗ್ಗೆ ಏನು ಮುಖ್ಯವಾಗಿ ಗಮನ ಕೊಡಲೇಬೇಕು. ಆದರೆ ಇಲ್ಲಿ ಸರ್ಕಾರದ ಯಾವ ಒಂದು ಯೋಜನೆಗಳು ಅಲ್ಲಿ ಮುಟ್ತಾ ಇಲ್ಲ, ಅಲ್ಲಿ ಅದರ ಬಗ್ಗೆ ಒಂದು ಆಲೋಚನೆ ಹೋಗ್ತಾ ಇಲ್ಲ. ಇದ್ರ ಬಗ್ಗೆ ಆದಷ್ಟು ನಮ್ಮ ಸರ್ಕಾರ ಗಮನ ನೋಡಿ ಅವರಿಗೆ ಒಂದು ವಾಹನದ ವ್ಯವಸ್ಥೆ ಮಾಡಬೇಕು. ಇಲ್ಲಾಂದ್ರೆ ಖಾಸಗಿ ವಾಹನಗಳ ಮುಖಾಂತರ ಅಲ್ಲಿ ಹೋಗ್ಬೇಕಾಗ್ತದೆ ಅವರು. ಅದು ಇಲ್ಲಿ ವ್ಯವಸ್ಥೆ ಇಲ್ಲ. ಖಾಸಗಿ ವಾಹನ ವ್ಯವಸ್ಥೆ ಸಮೇಸ್ತರೆ ಹೋಗ್ಲಿಕ್ಕೆ ಅವರಿಗೆ ಅಲ್ಲಿ ಅನುದಾನದಲ್ಲಿ ಅವಕಾಶ ಇಲ್ಲ. ನನ್ಗೆ ಅದು ಕೂಡ ಇಂಡೈರೆಕ್ಟ್ ಆಗಿ ಗೊತ್ತಾಗಿದೆ. ಅಲ್ಲಿ ರಾಜ್ಯ ಮಹಿಳಾ ನಿಲಯದಲ್ಲಿ ಕೂಡ ಮೂಲಭೂತ ಸೌಕರ್ಯದ ಕೊರತೆ ಇದೆ. ಕೋಟಿ ಯಾವ್ದೇ ಖರ್ಚು ಮಾಡ್ತಾರೆ.
ಈಗ ನೋಡಿ ಪೆರಡೂರಿನಲ್ಲಿ ಒಂದು ಮಹಿಳೆಗೆ ಅಸಹಾಯಕತೆ ಆಯ್ತು. ಇವ್ರು ಏನ್ ಮಾಡ್ಬೇಕು, ಹಿರೇಡ್ಕ ಸ್ಟೇಷನ್ ಪೊಲೀಸ್ನವ್ರು ಕರ್ಕೊಂಡು ಅಲ್ಲಿ ಹೋಗ್ಬೇಕಾ? ತುರ್ತು ಇವರಿಗೆ ಕೊಡ್ಬೋದಲ್ಲ ವೆಹಿಕಲ್. ಹಿರಿಯ ನಾಗರಿಕ ಸಹಾಯವಾಣಿ ಹೇಳುವಂಥದ್ದು SP ಆಫೀಸಲ್ಲಿ ಇರ್ಬೇಕಂತ ಇದೆ ಕಾನೂನಲ್ಲಿ, ಇದು ಸಪರೇಟ್ ಇದೆ. ಅಲ್ಲಿ ಬಂದ್ಕೊಂಡು ತಂದೆ ಮಕ್ಕಳು ಗಲಾಟೆ ಮಾಡುದು, ಅಲ್ಲಿ ಸಹಾಯವಾಣಿಯವರು 3 ಜನ ಇರುವುದು, ಅವರಿಗೆ ರಕ್ಷಣೆ ಎಲ್ಲಿ ಉಂಟು? ಈಗ ನಾನು ಹೇಳುದು, ಮಹಿಳಾ ಸಹಾಯವಾಣಿಯಲ್ಲಿ ಕೂಡ ಗಂಡ ಹೆಂಡತಿಯದ್ದು ಮತ್ತೊಬ್ಬರದ್ದು ಚರ್ಚೆ ಗಲಾಟೆ ಬರ್ತದೆ, ಅಲ್ಲಿ ಹೊಡ್ಕೊಳ್ಳಿಕ್ಕೆ ಬೈಕೊಳ್ಳೋದಕ್ಕಾದ್ರೆ ಅಲ್ಲಿ ರಕ್ಷಣೆ ಉಂಟು? ಸರಿಯಾದ ಸೇಫ್ಟಿ ಜಾಗ ಸಹಾಯವಾಣಿಯವರಿಗೆ ಏನು ರಕ್ಷಣೆ ಉಂಟು? ನಾನು ಈ ಸುಮಾರು ವಿಷಯದಲ್ಲಿ ಚಿಂತನೆ ಮಾಡಿದ್ದೇನೆ. ಹಾಗಾದ್ರೆ ನೀವು ಹೇಳಿದ್ರಿ ಅಲ್ಲಿ ಸರಿಯಾದಂತಹ ಒಂದು ಸಹಾಯಧನ ಇಲ್ಲ, ಬರ್ತಾ ಇಲ್ಲ ಫಂಡ್ ಅನ್ನುವಂಥದ್ದು. ನನ್ನ ಒಂದು ಅಂದಾಜು ಪ್ರಕಾರ, ಯಾಕಂದ್ರೆ ನೋಡಿ ಈಗ ಇವತ್ತು ಇದು ಗುತ್ತಿಗೆ ಸಮಾನ ಸಂಬಳ ಸಮಾನ ಕೆಲಸ ಎಂಬುದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆರ್ಡರ್ ಆಗಿದೆ ಅಂತೆ. ಆ ಬಗ್ಗೆ ಇವತ್ತು ಆಸ್ಪತ್ರೆಗೆ ಸಂಬಂಧಪಟ್ಟವರು ಗುತ್ತಿಗೆ ಆಧಾರದವರು ಈಗ ಸ್ಟ್ರೈಕ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಈ ಗುತ್ತಿಗೆ ಆಧಾರದವರನ್ನು ನಿರ್ಲಕ್ಷ್ಯ ಕೂಡ ಮಾಡ್ತಾ ಇದೆ. ಅವರಿಗೆ ಇಷ್ಟೇ ಸಂಬಳ, ಅವರಿಗೆ ರಜೆ ಇಲ್ಲ, ಅದೇ ಒಂದು ಜೀತ ಪದ್ಧತಿ. ಕೆಲಸ ಮಾಡಿದವರ ಬಗ್ಗೆ ನಾನು ನಿಜವಾಗಿ ನನಗೆ ಒಂದು ಮಕ್ಕಳ ರಕ್ಷಣಾ ಘಟಕ ಇರಲಿ, ಹಿರಿಯ ನಾಗರಿಕ ಸಹಾಯವಾಣಿ ಇರಲಿ, ಮಹಿಳಾ ಸಾಂತ್ವನ ಕೇಂದ್ರ ಇರಲಿ, ಅವರ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ. ರಾತ್ರಿ 8 ಗಂಟೆ 9 ಗಂಟೆಗೆ ಕೂಡ ಫೋನ್ ಮಾಡಿ ಬಂದಿದ್ದಾರೆ. ಲಾಸ್ಟ್ ಟೈಮ್ ಕಟ್ಪಾಡಿ ಹತ್ರ ಒಳಗಡೆ, ಕಟ್ಪಾಡಿ ಅಲ್ಲ ನಮ್ಮ ಉದ್ಯಾವರದಿಂದ 3 ಕಿಲೋಮೀಟರ್ ಒಳಗಡೆ ಪಿತ್ರೋಡಿ, ಅಲ್ಲಿ ಒಂದು ಯುವತಿ ಸಿಕ್ಕಿದ್ದಾಳೆ. ಮಹಿಳಾ ಸಹಾಯವಾಣಿಯ ಸಕಿಲಾ ಮೇಡಮ್ ಹೇಳುವವರು ಕಟ್ಪಾಡಿಯಿಂದ ಅಲ್ಲಿಗೆ ಬಂದಿದ್ದಾರೆ, ರಿಕ್ಷಾ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೆಲ್ಲ ಒಂದು ರಿಸ್ಕ್ ತಗೊಂಡವ್ರು ಮಾಡ್ತಾರೆ. ಹಾಗಾದ್ರೆ ಅವರಿಗೆ ಬೇಕಾಗುವ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಏನ್ ಬೇಕು? ಈಗ ಎಷ್ಟೋ ದೊಡ್ಡ ದೊಡ್ಡ ಅಧಿಕಾರಿಗಳು ಸರ್ಕಾರದ ವಾಹನಗಳಲ್ಲಿ ಬೇಕಾದಲ್ಲಿಗೆ ಅವರ ಕುಟುಂಬ ಸಮೇತ ತಿರುಗಾಡ್ತಾರೆ. ಇಂತಹ ಒಂದು ಅಸಹಾಯಕರಿಗೆ ಒಂದು ವಾಹನ ಕೊಡ್ಲಿಕ್ಕೆ ಆಗುದಿಲ್ವಾ? ಎಲ್ಲಿ ವಾಹನ ಉಂಟು? ಬೇಡ, ಮೊನ್ನೆ ಇಲ್ಲಿ ಪಡುಬಿದ್ರೆಯಲ್ಲಿ ತಾಯಿ ಮಗನಿಗೆ ಗಲಾಟೆ ಆಯ್ತು, ಮಗ ಮಾನಸಿಕ, ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಇವ್ರ ಹತ್ರ ವಾಹನ ಇತ್ತಾ? ಎಲ್ಲಿ ವಾಹನ, ಇವರು ಎಲ್ಲಿ ವಾಹನ ಯೂಸ್ ಮಾಡಿದ್ದಾರೆ? ಎಲ್ಲಿ ವಾಹನ ಕೊಟ್ಟಿದ್ದಾರೆ ಇವರು? ಎಲ್ಲಿ ಒಂದು ಕೇಸ್ ಇವರು ಸರಿಯಾಗಿ ಮಾಡಿದಂತ ಹೇಳಿ ನೋಡುವ. ಈಗ ಇಷ್ಟು ಜನ ಹಿರಿಯರು ದಾರಿಗೆ ಬಿದ್ರಲ್ಲ, ಎಲ್ಲಿ ಹಾಕಿದ್ರಿ ಇವರು? ಎಸ್ ತಾರಂತರು ನಿಮ್ ಜೊತೆ ಕೇಳ್ತೇನೆ. ಈಗ ಸರ್ಕಾರವು ಕೂಡ ಕೆಲವೊಂದು ಯೋಜನೆ ಆಗಿರ್ಬೋದು ಅಥವಾ ಕೆಲವೊಂದು ಕೆಲಸಕ್ಕೆ ಆಗಿರ್ಬೋದು ಅಧಿಕಾರಿಗಳಿಗೆ ತಿಳಿಸಿದ್ರೆ, ಇಲ್ಲ ಸರ್ ನಮಗೆ ಸ್ವಲ್ಪ ಫಂಡ್ ಕಡಿಮೆ ಇದೆ, ನಮಗೆ ವೆಹಿಕಲ್ ಬೇಕು ಅಥವಾ ಇನ್ಯಾವುದೋ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಸರ್ಕಾರದಿಂದ ಅನುದಾನ ಬರ್ತದೆ ಅನ್ನುವಂಥದ್ದು. ಹಾಗಾದ್ರೆ ಈಗ ಏನು ನಾವು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗೆ ಅವರಿಗೆ ಒಂದು ವಾಹನದ ವ್ಯವಸ್ಥೆಯನ್ನ ಮಾಡ್ತಾ ಇಲ್ವಾ ಹಾಗಾದ್ರೆ, ಅಥವಾ ಅಧಿಕಾರಿಗಳೇ ಕೇಳ್ತಾ ಇಲ್ವಾ ಸರ್ಕಾರಕ್ಕೆ? ನಾನು ಮಂಜುಳಾ ಮಾನಸ ಮಹಿಳಾ ಆಯೋಗದ ಅಧ್ಯಕ್ಷರು ಮಂಜುಳಾ ಮಾನಸ ಬಂದಾಗ ಸಚಿತ್ರ ವರದಿಯನ್ನು ಅವ್ರ ಹತ್ರ ಕೊಟ್ಟಿದ್ದೇನೆ. 1 ಗಂಟೆ ನನಗೆ ಅವರು ಈ ಹಿಂದೆ ಒಮ್ಮೆ ಫೋನ್ ಮಾಡಿ ಹೇಳಿದ್ರು, ಉಡುಪಿಗೆ ಬಂದಾಗ ನಾನು ನಿಮ್ಮನ್ನು ಮೀಟ್ ಆಗದೆ ಹೋಗುದಿಲ್ಲ ಅಂತ. 1 ಗಂಟೆ ಅವರ ಬಗ್ಗೆ ಅವರಲ್ಲಿ ಮನವಿಯನ್ನು ಕೊಟ್ಟಿದ್ದೇನೆ, ಅದು ಮಾಧ್ಯಮದಲ್ಲಿ ಕೂಡ ಬಂದಿದೆ. ಅವ್ರು ಹೇಳಿದ್ರು, ನೀವು ಹೇಳಿದ ಎಲ್ಲಾ ವಿಷಯ ಸರಿ ಇದೆ, ಆದ್ರೆ ಏನು ಮಾಡುದು, ಇದನ್ನು ಮಾಡ್ಲಿಕ್ಕೆ ಉಂಟಲ್ಲ, ನನ್ನ ಹತ್ರ ಆದಷ್ಟು ಒಂದು 5% ಸರಿ ಮಾಡ್ಲಿಕ್ಕೆ ನನ್ನ ಅಧಿಕಾರಿ ಅವಧಿಯಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಹೇಳಿದ್ದಾರೆ. ಅವರೊಂದು ಒಳ್ಳೆಯ ಒಂದು ಅಧ್ಯಕ್ಷ ಆಗಿ ಬಂದವರು. ಯಾಕಂದ್ರೆ ನಾನು 3-4 ಜನರನ್ನು ಅವರ ಅವಧಿಯಲ್ಲಿ ಶಿವಮೊಗ್ಗದಲ್ಲಿರುವ ಮಹಿಳೆಯ ಸಹಾಯವಾಣಿಗೆ ಮತ್ತೆ ಕೇಂದ್ರಕ್ಕೆ ನಾನು ಅಲ್ಲಿ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೇನೆ. ಅವರು ಅಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದವರು. ಆದ್ರೆ ಅದನ್ನು ನಿಜವಾಗಿ ಮಾಡುವಂಥದ್ದು ಅಧಿಕಾರಿಗಳ ಹತ್ರ ಒಂದು ನಿಜವಾದ ಒಂದು ಮಾಡಬೇಕೆಂಬ ಒಂದು ಉದ್ದೇಶ ಇದ್ರೆ ಖಂಡಿತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಕಾನೂನಲ್ಲಿ ಅವಕಾಶ ಉಂಟು. ಇಲ್ಲಿ ರಿಸ್ಕ್ ತಗೊಳ್ಳಿಕ್ಕೆ ಯಾರು ಹೋಗುದಿಲ್ಲ. ನಮ್ಮ ಜಿಲ್ಲಾಧಿಕಾರಿ ಅವರ ಹಾಗೆ, ಅಣ್ಣಾಮಲೈ ಅವರ ಹಾಗೆ ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ನೋಡ್ಬೇಕಂತ ಅವರ ಮನಸ್ಸಲ್ಲಿ ಇದ್ರೆ ಖಂಡಿತ ಮಾಡ್ಬೋದು. ಈ ಬಗ್ಗೆ ನಾನು ನಿಜವಾಗಿ ಒಂದು ಅಭಿಮಾನದಿಂದ ಹೇಳ್ತೇನೆ. ಪ್ರಿಯಾಂಕಾ ಮೇಡಮ್ ಕೂಡ ಈ ಬಗ್ಗೆ ನಮ್ಗೆ ಕೆಲಸ ಕಾರ್ಯ ಮಾಡಿದ್ದಾರೆ. ಆ ಕಟ್ಟಕಡೆ ಅಸಹಾಯಕ ವ್ಯಕ್ತಿಯ ಬಗ್ಗೆ ಅವರು ಹೆಲ್ಪ್ ಮಾಡಿದ್ದಾರೆ ಕಾನೂನಲ್ಲಿ. ಮತ್ತೆ ಸರ್ಕಾರ ಈ ಬಗ್ಗೆ ಖಂಡಿತ, ಈ ಬಗ್ಗೆ ಏನು ಕುಂದುಕೊರತೆ ಇದೆ, ಸಂಬಂಧಪಟ್ಟದ ಇಲಾಖೆಯ ಅಧಿಕಾರಿಗಳು ಸರ್ಕಾರಕ್ಕೆ ಬರಿಬೇಕು. ಆಗ್ತಾ ಇಲ್ಲ, ಇಲ್ಲಿ ತೊಂದರೆ ಆಗ್ತಾ ಇದೆ. ಒಂದು ಕೊಲೆ ಅಥವಾ ಅತ್ಯಾಚಾರ ಆದ ಮೇಲೆ ಇವರು ಜೀವ ಆಗುದಾ? ಮತ್ತೆ ಬೇಕಾದಷ್ಟು ಆಗ್ಲಿಲ್ವಾ? ಮತ್ತೆ ಏನಂತ ಹೇಳಿದೆ ಸರ್, ಇಲ್ಲಿಯ ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಭಾರಿ ಒಂದು ಗಮನ ಹರಿಸಬೇಕಾಗ್ತದೆ. ಅಲ್ಲಿ ಜನಸಂಪರ್ಕ ಸಭೆ ಮಾಡಬೇಕಾಗ್ತದೆ. ಆ ಜನಸಂಪರ್ಕ ಸಭೆಯಲ್ಲಿ ಜನರ ಏನು ಕುಂದುಕೊರತೆಗಳಿದೆ, ನಮ್ಮ ಕ್ಷೇತ್ರಕ್ಕೆ ಏನು ಸಮಸ್ಯೆಗಳಿದೆ ಅದನ್ನು ವಿಚಾರಿಸಿಕೊಂಡು ಅಲ್ಲಿ ಉನ್ನತ ಮಟ್ಟ ಅಧಿಕಾರಿಗಳಲ್ಲಿ ಹೇಳುವಂಥದ್ದು, ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡುವಂಥದ್ದು ಈ ಕೆಲಸಗಾರ ನಮ್ಮ ಜನಪ್ರತಿನಿಧಿಯಿಂದ ಆಗಬೇಕು. ಈ ಅಧಿಕಾರಿಗಳು ಅಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಅಧಿಕಾರಿ ವರ್ಗದವರಿಗೆ ರಾಜಕೀಯ ವ್ಯವಸ್ಥೆಯಿಂದ ಅನುಕೂಲ ಆದ್ರೆ ಅವರು ಎಲ್ಲ ವ್ಯವಸ್ಥೆಗಳು ಸುವ್ಯವಸ್ಥೆ ಆಗ್ತದೆ. ಈಗ ಉದಾಹರಣೆ ನೋಡಿ, ಇಲ್ಲಿಯ ಅಸಹಾಯಕ ಮಹಿಳೆ ಸಿಕ್ಕಿದಾಗ ನಾವು ನೆರೆಯ ಕೇರಳ ರಾಜ್ಯಕ್ಕೆ ತಗೊಂಡು ಹೋಗಿದ್ದೆ. ನಮ್ಮ ಜಿಲ್ಲೆಯ ಪರಿಸ್ಥಿತಿ ಯಾವ ತರ ಮಟ್ಟ ಕರ್ನಾಟಕ ಬಿಟ್ಟು ಹೊರ ರಾಜ್ಯಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ 2-3 ಆಶ್ರಮದಲ್ಲಿ ಒಂದು 10-15 ಹೆಣ್ಮಕ್ಳನ್ನ ನಾವು ಅಲ್ಲಿ ಹಾಕಿದ್ವಿ, ರಕ್ಷಣೆ ಕೊಟ್ಟಿದ್ವಿ. ಅಲ್ಲಿ ಹೋಗಿ ಇಲ್ಲಿ ಅಸಹಾಯಕ ನಮಗೆ ಇಲ್ಲಿ ವ್ಯವಸ್ಥೆ ಇಲ್ಲ. ಅದು ಬಿಟ್ಟಿದೆ ನಮ್ಮ ಶಿವಮೊಗ್ಗ ಜಿಲ್ಲೆ, ನೆರೆಯ ಜಿಲ್ಲೆ ಆದಂತ ಶಿವಮೊಗ್ಗ ಜಿಲ್ಲೆಗೆ ಸಮೇತ ಹಾಕಿದ್ವಿ ನಾವು. ಒಂದು ಮನೆಯಲ್ಲಿ 26 ವರ್ಷ ಇದ್ದ ನಮ್ಮ ನಾಗರಿಕ ಸಮಾಜದ ಬೆಳಕು ಕಾಣದೆ ಅವಳು ಅಂತ ಪರಿಸ್ಥಿತಿ, ಇದೊಂದು ಅಸಹಾಯಕ ಸ್ಥಿತಿಯ ಒಂದು ಹೆಣ್ಣುಮಗಳನ್ನು ನಾವು ಇಲ್ಲಿ ಶಿವಮೊಗ್ಗ ಮಹಿಳಾ ನಿಲಯಕ್ಕೆ ಹಾಗೆ ಬಂದಿದೆ. ಇಲ್ಲಿ ವ್ಯವಸ್ಥೆ ಇಲ್ಲದೆ ಅದು ಸಹ ನಾವು ಮೇಲಧಿಕಾರಿಗಳ ಹತ್ರ ಮಾತಾಡಿ ಒಂದು ಈಗೀಗ ಅಸಹಾಯಕತೆ ಉಂಟಂತ ಹೇಳಿ
ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಏನು 20 ವರ್ಷ ಆಯ್ತು ಈಗ. ಇದು ನಮ್ಮ JH ಪಟೇಲ್ ಕಾಲಘಟ್ಟದಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ನಮ್ಮ ಹೊಸ ಜಿಲ್ಲೆ ಆಯ್ತು. ಈಗ 5 ವಿಧಾನಸಭಾ ಕ್ಷೇತ್ರಗಳು ಉಂಟು. ಅಲ್ಲಿ ಏನೂ ಒಂದು ವ್ಯವಸ್ಥೆ ಇಲ್ಲ. ನಮ್ಮ ಜನಪ್ರತಿನಿಧಿಗಳು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಮಾಡುವಲ್ಲಿ ತುಂಬಾ ಎಡವಿದ್ದಾರೆ. ಅವರು ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ನಮ್ಮ ಜಿಲ್ಲೆಯಾದ್ರೆ 20 ವರ್ಷ ಆದ್ರೂ ಸಹ ನಮ್ಮ ಆ ಜಿಲ್ಲಾಸ್ಪತ್ರೆಯೂ ಸರಿ ಆಗ್ಲಿಲ್ಲ. ಅಲ್ಲಿ ಯಾವೊಂದು ಸರಿಯಾದ ವ್ಯವಸ್ಥೆ ಇಲ್ಲ, ರಕ್ಷಣೆ ಇಲ್ಲ. ಅದ್ರ ಬಗ್ಗೆ ಅವರು ಮುಖ್ಯವಾಗಿ ಗಮನ ಹರಿಸಬೇಕು. ಆದಷ್ಟು ಬೇಗ ನಮ್ಮ ಜಿಲ್ಲಾಸ್ಪತ್ರೆ ಪಟ್ಟವನ್ನು ಅದಕ್ಕೆ ಕೊಡಬೇಕು. ಅದಕ್ಕೆ ಖಾಲಿ ಒಂದು ನಾಮಫಲಕ ಹಾಕಿದ್ದಾರೆ, ಅಲ್ಲಿ ಏನೂ ಇಲ್ಲ. ತಾಲೂಕು ಆಸ್ಪತ್ರೆಗೆ ಸೀಮಿತವಾಗಿರ್ಬೋದು ಅಂತ ಆಸ್ಪತ್ರೆ. ಎಸ್ ಸರ್, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ಪುನರ್ವಸತಿ ಕೇಂದ್ರ ಮಾತಾಡ್ತಾ ಇದ್ದೇವೆ. ಅಸಹಾಯಕರಿಗೆ ಯಾಕೆ ಸಹಾಯವನ್ನು ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತವಾದಂತಹ ಕಾನೂನು ಅಥವಾ ಸರ್ಕಾರ ಕೊಟ್ಟಿರುವಂತಹ ಏನು ಕಾನೂನು ಇದೆ ಅದರಿಂದ ಬರುವಂತಹ ಅನುದಾನ ಏನಿದೆ ಸರಿಯಾದ ರೂಪದಲ್ಲಿ ಯಾಕೆ ಉಪಯೋಗಿಸಿಕೊಳ್ತಾ ಇಲ್ಲ, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಅದಕ್ಕೆ ಮುಂಚೆ ಬ್ರೇಕ್. ಬ್ರೇಕ್ ಬಳಿಕ ಪುನರ್ವಸತಿ ಕೇಂದ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಾಜದಲ್ಲಿ ವೃದ್ಧಾಶ್ರಮಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ವೃದ್ಧಾಶ್ರಮಗಳು ಎಲ್ಲಿ ಜಾಸ್ತಿ ಆಗ್ತಾ ಇದೆ, ವೃದ್ಧಾಶ್ರಮಕ್ಕೆ ಬಿಡುವಂತಹ ವೃದ್ಧರ ಸಂಖ್ಯೆ ಎಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್ ಸರ್, ಈಗ ಆಲ್ರೆಡಿ ಕೂಡ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಸಹಾಯ ಘಟಕ ಇದೆ. ಅದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು? ಈಗ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಮಹಿಳೆಯರಿಗೆ ಒಂದು ಅಸಹಾಯಕರಾಗಿ ಬಂದರೆ, ದೌರ್ಜನ್ಯಕ್ಕಾಗಿ ಬಂದರೆ, ಅಂದರೆ ಒಂದೇ ಸೂರಿನಡಿ ಮಹಿಳೆಗೆ ಎಲ್ಲವೂ ಸಿಗಬೇಕೆಂಬ ಒಂದು ಸರ್ಕಾರದ ಕಾನೂನು ಇದೆ. ಸರ್ಕಾರದಲ್ಲಿ ನಿಜವಾಗಿ ಕಾನೂನು ಮಹಿಳೆಯರಿಗೆ, ವೃದ್ಧರಿಗೆ, ಮಕ್ಕಳಿಗೆ ವಿಶೇಷವಾದ್ದಿದೆ. ಅದು ಕಾರ್ಯಾಚರಣೆ ಆಗ್ತಾ ಇಲ್ಲ, ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಆ ಜಿಲ್ಲಾಸ್ಪತ್ರೆಯಲ್ಲಿ ಸಹಾಯ ಘಟಕ ಇದೆ ಎಂಬುದೇ ಸಾರ್ವಜನಿಕರಿಗೆ ಗೊತ್ತಿಲ್ಲ, ಹೆಚ್ಚಿನವರಿಗೆ ಗೊತ್ತಿಲ್ಲ. ನಾನು ಏನು ಹೇಳ ಬಯಸ್ತೇನೆಂದ್ರೆ, ಯಾವುದೇ ಒಂದು ಮಹಿಳೆ ದಾಖಲಾದ ಸಮಯದಲ್ಲಿ ಆ ಸಹಾಯ ಘಟಕದವರು ಬಂದು ಆ ಬಗ್ಗೆ ಒಂದು ನಿಗಾ ಇಟ್ಕೊಂಡು ಯಾರು ಏನು ಎಂಬುದನ್ನು ಪ್ರತಿ ಮಹಿಳೆಯ ಬಗ್ಗೆ ಸಹ ಬರೀಬೇಕು. ಯಾಕಂದ್ರೆ ಕೆಲವರು ಬರ್ತಾರೆ, ಕೆಲವರಿಗೆ ಮನೆ ಇರುವುದಿಲ್ಲ, ಕೆಲವರು ನೊಂದು ಬರ್ತಾರೆ, ಕೆಲವರು ಒಂದು ಎಲ್ಲೋ ಹಲ್ಲೆ ಆಗಿ ಬರ್ತಾರೆ. ಅವರನ್ನು ಕೌನ್ಸಿಲಿಂಗ್, ಗಾಯ ಆಗಿ ಬಂದ್ರೆ ಅವರನ್ನು ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಜಿಲ್ಲಾಸ್ಪತ್ರೆಯಲ್ಲಿ ಆಸ್ಪತ್ರೆ ವೈದ್ಯರದ್ದಾಗಲಿ ಸಿಸ್ಟರ್ನವ್ರದ್ದು ಕೆಲಸ ಅಲ್ಲ. ಮತ್ತೆ ಮನೋರೋಗ ಆಗಿ ಬಂದ್ರೆ ಅಲ್ಲಿ ಕೌನ್ಸಿಲರ್ನವರು ಇಲ್ಲ, ಅಲ್ಲಿ ಅಡ್ಮಿಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಯಾವುದೇ ಒಂದು ಮಹಿಳೆ 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆ ಅಲ್ಲಿ ದಾಖಲಾತಿ ಆದ್ರೆ ಆ ಬಗ್ಗೆ ಯಾರು ಏನು ಎಂಬುದನ್ನು ನಮ್ಮ ಅಲ್ಲಿ ಜಿಲ್ಲಾಸ್ಪತ್ರೆ ಘಟಕದವರು ಒಂದು ಗಮನಕ್ಕೆ, ಅವರ ಗಮನಕ್ಕೆ ಹೋಗಬೇಕು. ಅವರು ಬಂದು ಆ ಬಗ್ಗೆ ಒಂದು ಅವರದನ್ನು ಎಂಕ್ವೈರಿ ಮಾಡಬೇಕು. ಈಗ ಎಷ್ಟೋ ಜನ ಮಹಿಳೆಯರು ಜಿಲ್ಲಾಸ್ಪತ್ರೆಯಿಂದ ಪುನಃ ಹೊರಗೆ ಬಂದು ಯುವತಿಯರು ರಸ್ತೆಗೆ ಬಿದ್ದದ ಘಟನೆ ಇದೆ. ಇತ್ತೀಚೆಗೆ ಗೀತಾ ಅಂತ ಹೇಳುವ ಒಂದು ಅಸಹಾಯಕ ಒಂದು ನೊಂದ ಮಹಿಳೆ ಟ್ರೀಟ್ಮೆಂಟ್ ಆಗಿ ಹೋಗಿ ವೀಕ್ನೆಸ್ ಆಗಿ ಬಿದ್ದಿದ್ದಾರೆ. ಮತ್ತೆ ನಾನು ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತಂದ ಕೂಡಲೇ ಅವಳು ಇನ್ನೊಮ್ಮೆ ಟ್ರೀಟ್ಮೆಂಟ್ ಆದ ಕೂಡಲೇ ರಾಜ್ಯ ನಿಲಯಕ್ಕೆ ದಾಖಲು ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ ಅವರು. ಇಷ್ಟೆಲ್ಲ ವ್ಯವಸ್ಥೆ ಇರುವಾಗ ಅಲ್ಲಿ ಅವರು ಯಾಕೆ ಮಾಡಲಿಲ್ಲ? ಅವರು ಕೂಡ ಈ ಬಗ್ಗೆ ಒಂದು ಅವ್ರ ಕೆಲಸ ಮಾಡಲಿಲ್ಲ ಅಂತ ನಾನು ಹೇಳುದಲ್ಲ. ಈ ಬಗ್ಗೆ ಒಂದು ಅಸಹಾಯಕ ಯುವತಿಯರು ಅಥವಾ ಮಹಿಳೆ ಬಂದಾಗ ಈ ಬಗ್ಗೆ ಅವರ ಬಗ್ಗೆ ಒಂದು ವಿಷಯವನ್ನು ತಿಳ್ಕೊಂಡು ಅವರ ಹತ್ರ ಆಗದಿದ್ರೆ ಪೊಲೀಸಿಗ ಅಥವಾ ಸಾಂತ್ವನ ಕೇಂದ್ರಕ್ಕೆ ಒಂದು ಕೊಡುವಂತ ಒಂದು ವ್ಯವಸ್ಥೆಯನ್ನು ಅವರು ಮಾಡಬೇಕಂತ ನಾನು ಮಾಧ್ಯಮದ ಮುಖಾಂತರ ಒಂದು ಮನವಿ ಮಾಡ್ತೇನೆ. ಜೊತೆಗೆ ಮಕ್ಕಳು, ಈ ಸಣ್ಣ ಮಕ್ಕಳು ಕೂಡ ಬರ್ತಾರೆ, ಸಣ್ಣ ಮಕ್ಕಳು ದೌರ್ಜನ್ಯಕ್ಕೊಳಗಾಗ್ತಾರೆ, ಸಣ್ಣ ಮಕ್ಕಳಿಗೆ ವಿಷಯ ಗೊತ್ತಿರುವುದಿಲ್ಲ. ಅದಕ್ಕಾಗಿ ಕೂಡ ವಿಶೇಷ ಘಟಕ ಇದೆ. ಮತ್ತೆ ಅದಕ್ಕಿಂತಲೂ ಈ ಕೂಲಿ ಕಾರ್ಮಿಕರ ಮಕ್ಕಳು ಇರ್ಬೋದು, ವಲಸೆ ಬಂದ ಮಕ್ಕಳು ಇರ್ಬೋದು, ಇಷ್ಟು ತನಕ ಸಾಧಾರಣ ಒಂದು 100-150 ಅಸಹಾಯಕ ಮಕ್ಕಳು ನನಗೆ ಸಿಕ್ಕಿದ್ದಾರೆ. ಕೆಲವೊಂದು ಮಕ್ಕಳು ನಾನು ನಮ್ಮ ಬಾಲಕಿಯರ ಬಾಲಕ ಕೇಂದ್ರ ಇರ್ಬೋದು ಅಥವಾ ಬಾಲಕರದ್ದು ಇರ್ಬೋದು, ಮಕ್ಕಳ ಘಟಕಕ್ಕೆ ಇರ್ಬೋದು, ಮಕ್ಕಳ ಆಶ್ರಮಕ್ಕೆ ಇರ್ಬೋದು, ಬಿಟ್ಟದುಂಟು. ಅದಕ್ಕೆಲ್ಲ ನಮ್ಮ ಮೊದಲೊಂದು ನಮ್ಮ BK ನಾರಾಯಣ ಅಂತ ಇದ್ರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಖಂಡಿತ ಅದಕ್ಕೆಲ್ಲ ನಾವೊಂದು ವಿಷಯವನ್ನು ಕೇಳಿದಾಗ ಅದಕ್ಕೆ ನಮಗೆ ಅವರು ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಒಂದು ಹೆಲ್ಪ್ ಮಾಡಿದ್ದಾರೆ, ಮಾಡಲಿಲ್ಲ ಅಂತ ಹೇಳುದಿಲ್ಲ. ಆದ್ರೆ ಮಕ್ಕಳ ಬಗ್ಗೆ ಕೂಡ ಬಹಳಷ್ಟು ನಿಗಾ ಇಟ್ಕೊಳ್ಬೇಕು. ಈ ಮಕ್ಕಳು ಅಪಹರಣಕ್ಕೊರಗಾಗುವಂತ ಒಂದು ಪ್ರಸಂಗ ಸಹ ಬರ್ತಾ ಇದೆ, ಎಷ್ಟೋ ಕಡೆಯಲ್ಲಿ ಆಗಿದೆ. ಈ ಬಗ್ಗೆ ಕೂಡ ಮಕ್ಕಳ ರಕ್ಷಣೆ ಕೂಡ ನಾವು ಪ್ರತಿಯೊಂದು ಒಂದು ಮಗು ಅಸಹಾಯಕರಾಗಿರುವಾಗ ಅದನ್ನು ಕೂಡ ಸಮಾಜ ಕೂಡ ನೋಡ್ಬೇಕು. ಖಾಲಿ ಇಲಾಖೆ ಮತ್ತು ಅವರ ರಕ್ಷಕರ ಸಮಾಜಕ್ಕೂ ಇದರ ಬಗ್ಗೆ ಹೊಣೆ ಇದೆ. ಈ ಮಕ್ಕಳನ್ನು ರಕ್ಷಣೆ ಮಾಡುವ ಬಗ್ಗೆ ಕೂಡ ಒಂದು ವಿಶೇಷವಾದ ಒಂದು ಕಾಳಜಿಯನ್ನು ಇಟ್ಕೊಳ್ಬೇಕು. ಇದು ಒಂದು ವೇಳೆ ನಮ್ಗೆ ಒಂದು ಮಗು ಬಂತು, ಆ ಮಗು ಬಂತು ನಮ್ಗೆ ಸಂಬಂಧ ಇಲ್ಲದ ಘಟಕದವರು ಬಿಡಬಾರ್ದು. ಅವರು ಸಂಬಂಧಪಟ್ಟ ಮಕ್ಕಳಿಗೆ, ಮಕ್ಕಳ ರಕ್ಷಣೆ ಘಟಕದವರಿಗೆ ವಿಷಯ ಹೇಳಬೇಕು.
ಇಲ್ಲದಿದ್ರೆ ಖಂಡಿತ ಅದು ಸರಿ ಕಟ್ಟಾಗುದಿಲ್ಲ. ಯಾಕಂದ್ರೆ ಮೊನ್ನೆ ಒಬ್ಬ 13 ವರ್ಷದ ಹುಡುಗ ಸಿಕ್ಕಿದ. ಹುಡುಗ ಸಿಕ್ಕಿದ ಕೂಡಲೇ ಅವನನ್ನು ನಾನು ಆಸ್ಪತ್ರೆಗೆ ದಾಖಲು ಮಾಡಿದ ಎಲ್ಲ ಆದ ಕೂಡಲೇ ಮತ್ತೆ ನೋಡಿ, ನಾನು ಅದನ್ನು ಜಿಲ್ಲಾಧಿಕಾರಿಯವರ ಮುಖಾಂತರ ಗಮನಕ್ಕೆ ತರಲಿಕ್ಕೆ ಹೋಗಿ ಮಕ್ಕಳ ಘಟಕದವರು ಬಂದು ಅವನನ್ನು ಸರಿಯಾಗಿ ಕೌನ್ಸಿಲಿಂಗ್ ಮಾಡುವಾಗ ಅವನ ತಂದೆ ತಾಯಿ ಇಬ್ರು ತೀರಿದ್ದಾರೆ. ಆ ತಂದೆ ತಾಯಿ ಇಬ್ರು ತೀರಿ HIV ಕಾಯಿಲೆ ಹುಡುಗ ಬಂದಿದ್ದಾನೆ. ಅವ ಕೂಗ್ತಾ ಇದ್ದಾನೆ, ನನಗೆ ಸಿಗುವಂತ ಜಾಗ ಇದೆ, ನನ್ನ ತಂದೆ ಹಣ ಇದೆ, ಅದನ್ನೆಲ್ಲ ನನ್ನ ಚಿಕ್ಕಪ್ಪ ಒಳಗಾಕಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದಂತ ಬೊಬ್ಬೆ ಹೊಡಿತಾನೆ. ಇನ್ನು ನಾನು ಹೇಳೋ ಪ್ರಕಾರ ಇನ್ನು ಮನೆಯವರಿಂದ ಕೂಡ ಹೊರಗೆ ಹಾಕಲ್ಪಟ್ಟವ್ರು ಒಂದು ಕಡೆ ಆದ್ರೆ, ಕೆಲವೊಬ್ರು ಮನೆಯಿಂದ ಓಡಿ ಬಂದಿರ್ತಾರೆ, ಅಂತಹ ಪ್ರಕರಣಗಳನ್ನು ನೋಡಿದ್ದೀರಾ ಅಂತ? ಬಹಳಷ್ಟು ಸಿಕ್ಕಿದೆ. ಮನೆ ಬಿಟ್ಟು ಬಂದ ಮಕ್ಕಳು ಕೂಡ ಸಿಕ್ಕಿದ್ದಾರೆ, ತಾರನಾಥ್ ಮೇಸ್ತರಿಗೆ ಸಿಕ್ಕಿದ್ದಾರೆ, ನನಗೂ ಸಿಕ್ಕಿದ್ದಾರೆ. ಅವರನ್ನು ನಾವು ಮಕ್ಕಳ ರಕ್ಷಣೆ ಘಟಕದ ಮುಖಾಂತರ ಅವರ ಮನೆಯವರನ್ನು ಕಾಂಟ್ಯಾಕ್ಟ್ ಆಗಿ ಮನೆಯವರಿಗೆ ಬಹಳಷ್ಟು ಕೇಸ್ಗಳಲ್ಲಿ ಮನೆಯವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ ಬಹಳಷ್ಟು ಪ್ರಕರಣಗಳಲ್ಲಿ. ಇನ್ನು ಕೆಲವು ಪ್ರಕರಣಗಳಲ್ಲಿ ಈಗ ಒಂದು ಸಣ್ಣ ಹೆಣ್ಣು ಮಕ್ಕಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ತಂದೆ ಇರುವುದಿಲ್ಲ, ತಾಯಿ ಆಸ್ಪತ್ರೆಯಲ್ಲಿ ತೀರಿ ಹೋದದ್ದು, ಅವರು ಅಸಹಾಯಕರಾಗಬಾರ್ದು, ಕೂಡಲೇ ಮಕ್ಕಳ ಘಟಕಕ್ಕೆ ಕೊಟ್ಟು ಅವರು ಕೂಡಲೇ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅಲ್ಲಿ ಬೆಳೀತಾ ಇದ್ದಾರೆ ಮಕ್ಕಳು. ಕಾನೂನು ಪ್ರಕಾರ ಏನಾಗಬೇಕಿದೆ ಇಲಾಖೆ ಮಾಡ್ತಾ ಇದೆ, ಅಂತದ್ದು ಕೂಡ ಪ್ರಕರಣ ಇದೆ. ಈ ಅಸಹಾಯಕತೆ ವ್ಯವಸ್ಥೆಯಲ್ಲಿ ಸರ್ ಕೇವಲ ಬಡವರು ಅಂತ ನಾವು ಪರಿಗಣಿಸ್ಲಿಕ್ಕೆ ತಪ್ಪಾಗ್ತದೆ ಅಂತ ಹೇಳಿದಲ್ಲಿ ಶ್ರೀಮಂತ ವರ್ಗದವರು ದಾರಿಯಲ್ಲಿ ಬಿದ್ದು ತುಂಬಾ ಪ್ರಕರಣ ಕಂಡಿದ್ದೇವೆ ನಾವು. ಉದಾಹರಣೆಗೆ ಒಂದು ಬೆಂಗಳೂರು ಮೂಲದ ವ್ಯಕ್ತಿ, ಒಂದು 84 ವರ್ಷ ಅದು, ಅವರು ಒಂದು ಚಿತ್ರ ನಿರ್ಮಾಪಕರು. ಅವರು ಆ ಕಾಲಘಟ್ಟದಲ್ಲಿ 25 ಲಕ್ಷ ಬಂಡವಾಳ ಹಾಕಿ ಸಿನಿಮಾ ಮಾಡಿದವರು. ಅವರ ಹೆಸರು ಎಂತದೋ ಒಂದು ಗೌಡ ಅಂತ ಹೇಳಿ. ಅವರು ಮನೆಯಿಂದ ನೊಂದು ಬಂದು ಇಲ್ಲಿ ಆತ್ಮಹತ್ಯೆ ಯತ್ನಕ್ಕೆ ಬಂದಿದ್ರು. ಅವರನ್ನು ನಾವು ಒಂದು ರಕ್ಷಣೆ ಮಾಡಿ ಅವರ ಒಂದು ಆಶ್ರಮದ ನೆಲೆ ಕಳಿಸಿದೆ. ಅದೊಂದು ನಿರ್ದೇಶನ ಅಂತ ಹೇಳ್ಬೋದು. ಅವರೊಂದು ಕಾಲದಲ್ಲಿ ಕೋಟ್ಯಾಧಿಪತಿ ಲಾಸ್ಟಿಗೆ ಒಂದು ಅನಾಥಾಶ್ರಮಕ್ಕೆ ನೆಲೆ ಸ್ಥಾನ ಸಿಗುವಂತಾಯ್ತು. ಮತ್ತು ಊರಿನಲ್ಲಿ ಸಹ ಇಂಥ ಪ್ರಕರಣ ತುಂಬಾ ನಡೆದಿದೆ. ನಮ್ಮ ಊರಿನಲ್ಲಿ ಉಡುಪಿ ಭಾಗದ ಜನರೇ ಇದು ಪ್ರಾಯ ಆದ್ಮೇಲೆ ರಸ್ತೆಯಲ್ಲಿ ಬಿದ್ದ ಘಟನೆ ತುಂಬಾ ನಡೆದಿದೆ. ಇನ್ನೊಂದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದು ಉಂಟು. ಉದಾಹರಣೆಗೆ ಹೋದ ವರ್ಷ ಮಣಿಪಾಲದಲ್ಲಿ ಒಬ್ರು ವ್ಯಕ್ತಿ ಹಾಗೆ ಮಾಡಿದ್ರು. ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಆದ್ರೆ ಅವ್ರದ್ದು ಕೊನೆಗಳಿಗೆಯಲ್ಲಿ ಒಂದು ವೃದ್ಧಾಪ್ಯದಲ್ಲಿ ಅಸಹಾಯಕತೆ ಆಯ್ತು. ಲುಂಗಿ ಬಿಚ್ಚಿ ಮರಕ್ಕೆ ನೇಣಾಗಿ ನೇತಾಡ್ತಾ ಇದ್ದಾರೆ. ಯಾರೋ ಶಾಲೆಗೆ ಹೋಗುವ ಮಕ್ಕಳು ಅವರನ್ನು ಮೇಲೆ ಎತ್ತು ರಕ್ಷಣೆ ಮಾಡಿದ್ದಾರೆ. ರಕ್ಷಣೆ ಮಾಡಿ ಪಕ್ಕದ ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಅವರು ಜೀವ ಬದುಕಿಸಿದ ನಿಜವಾಗ್ಲೂ ಆ ಹುಡುಗರು ಮಕ್ಕಳು. ಕಡೆಗೆ ನಾನು ಮತ್ತು ವಿಶ್ವಣ್ಣ ಕರೆ ಬಂತ ಹೇಳಿ ಪಟ್ಟ ಅವರಿಗೆ ಆಸ್ಪತ್ರೆ ಹಾಕಿ ಅಡ್ಮಿಟ್ ಮಾಡಿದ್ದು, ಅವ್ರಿಗೆ ಪ್ರಾಣ ಉಳಿತು. ಆ ಸಂದರ್ಭದಲ್ಲಿ ಮಕ್ಕಳು ಸಿಕ್ಕಿದ್ರೆ ಅವರಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ಸಿಗುವ ಚಾನ್ಸಸ್ ಇತ್ತು. ಇಂತ ಕಡೆಗೆ ಈಗಲೂ ಆಶ್ರಮದಲ್ಲಿ ದಿನ ಕಳೀತಿದ್ದಾರೆ ಅವರು. ಹಾಗಾದ್ರೆ ಈಗ ಕೆಲವೊಂದು ರೋಡ್ ಸೈಡ್ ಅಥವಾ ದಾರಿ ಸೈಡ್ ತುಂಬಾ ಜನ ಸಹಾಯಕರಿರ್ತಾರೆ, ವೃದ್ಧರಿರ್ತಾರೆ, ಬಿಟ್ಟು ಹೋಗಿರ್ತಾರೆ. ಈಗ ಸಮಾಜ ಸೇವಕರು ಮಾತ್ರ ಅವರನ್ನ ಸೇವ್ ಮಾಡ್ಬೇಕಾ, ಅಥವಾ ಹೋಗುವಂತ ದಾರಿಯಲ್ಲಿ ಹೋಗುವಂತ ಯಾವ್ದೋ ಸಾರ್ವಜನಿಕ ಸಹಾಯ? ನಿನ್ನೆ ಆದ ಘಟನೆ ಹೇಳ್ತೇನೆ ಸರ್. ಈ ನಮ್ಮ KSRTC ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ವಿಭಾಜಕದಲ್ಲಿ ಒಬ್ಬ ಮಲಗಿದ್ದಾನೆ. ಅವನ ಕಾಲಿಗೀಲೆಲ್ಲ ರೋಡಿಗೆ ತಾಗಿದೆ. ಮಧ್ಯದಲ್ಲಿ ಯಾರೋ ಒಬ್ರು ಸಾರ್ವಜನಿಕ ಕರೆ ಮಾಡಿದ್ರು, ಹೀಗೀಗೆ ರಸ್ತೆ ಮಧ್ಯದಲ್ಲಿ ಬಿದ್ದಿದ್ದಾನೆ ಅಂತೇಳಿ. ನಾನು ಮತ್ತು ನಿತ್ಯಣ್ಣ ಹೋದ್ವಿ ಅಲ್ಲಿ. ಹೋದಾಗ ಅವನು ಭಾರಿ ಒಂದು ಅವಘಡ ಪರಿಸ್ಥಿತಿಯಲ್ಲಿ ಇದ್ದವನು. ಅಂತ ಸನ್ನಿವೇಶ ಇತ್ತು. ಅಂದ್ರೆ ಯಾರಾದ್ರೂ ಒಂದು ಸೈಡ್ ಇಂದ ಬಸ್ ಹೋದ್ರೆ ಅವನ ಕಾಲಿಗಿಲೆಲ್ಲ ಹೋಗ್ತದೆ. ಒಂದು ಹೋದಾಗಲೂ ಅಷ್ಟು ಜನ ಇದ್ದಾರೆ ಆ ಕಡೆ ಈ ಕಡೆ, ಯಾರಾದ್ರೂ ಒಬ್ರು ಎತ್ತಿ ಅವನು ಆ ಕಡೆ ಆಗ್ಬೋದಿತ್ತು. ಅಲ್ಲಿ ಸನ್ನಿವೇಶ ನಾವು 2 ಜನ ಅಲ್ಲಿ ಟ್ರಾಫಿಕ್ ಎಲ್ಲ ಜಾಮ್ ಆಗಿದೆ, ಎತ್ತು ಅವನನ್ನ ಸೈಡಿ ಆಗಿದೆ. ನೋಡಿದ್ರೆ ಅವನು ಅಮಲು ವ್ಯಸನಿ. ಕಡೆ ನಾವು ಆಸ್ಪತ್ರೆಗೆ ಸೇರಿಸುವಂತ ವ್ಯವಸ್ಥೆ ಮಾಡಲಿಲ್ಲ. ಅಂದ್ರೆ ಅವ್ನು ನೀರಿಗೆ ಹಾಕಿದ್ರು ಸರಿಯಾದ. ಅಲ್ಲೆಲ್ಲ ಜನ ಇದ್ದಾರೆ, ಯಾರು ಒಬ್ಬ ಒಂದು ಎತ್ತುವಂತ ಇದಕ್ಕೆ ಪ್ರಯತ್ನ ಅಲ್ಲ. ಅಂದ್ರೆ ಈಗ ಮನುಷ್ಯನಿಗೆ ದಯಾಗುಣ ಇದ್ರೆ ಮಾತ್ರ ಒಂದು ಮನುಷ್ಯನನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಈಗ ಅಲ್ಲಿ ಮನುಷ್ಯನ ಹೃದಯದಲ್ಲಿ ಎಲ್ಲೂ ದಯಾಗುಣ ಕಡಿಮೆ ಆಗ್ತಾ ಇದೆ. ದಯಾಗುಣ ಇದ್ರೆ ಮಾತ್ರ ಈ ವ್ಯವಸ್ಥೆಗಳು. ವಿಶ್ವಶೆಟ್ಟಿ ಅವರು, ಹಾಗಾದ್ರೆ ಮಾನವೀಯತೆ ಇಂದಿನ ದಿನದಲ್ಲಿ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು, ಇದಕ್ಕೆ ಮುಖ್ಯ ಕಾರಣ ಏನಿರ್ಬೋದು? ಒಂದು ಆಡಂಬರದ ಬದುಕು, ಸಂಸ್ಕೃತಿ ಇಲ್ಲದ ವಿದ್ಯೆ, ಮತ್ತೆ ಎಲ್ಲರೂ ಉಂಟಲ್ಲ, ಈಗ ಒಂದು ತಮ್ಮಗಿಂತ ಕೆಳಗಿನವರನ್ನು ನೋಡ್ತಾ ಇಲ್ಲ, ಮೇಲಿನವರನ್ನು ನೋಡ್ತಾ ಇದ್ದಾರೆ. ಆ ಸಂಸ್ಕೃತಿ ಯಾವತ್ತು ಹೋಯ್ತಾ ಅಲ್ಲಿ ಮಾನವೀಯತೆ ಹೋಯ್ತು. ಎಲ್ಲ ಕಡೆ ಹೋಗ್ಲಿ. ಇವತ್ತು ಎಷ್ಟೋ ಯುವಕರಲ್ಲಿ ಒಳ್ಳೆ ಗುಣಗಳಿದೆ, ಸಹಕಾರ ಮಾಡುವವರಿದ್ದಾರೆ. ಇವತ್ತು ನಮ್ಮ ರವಿ ಕಟ್ಪಾಡಿ ಇರ್ಬೋದು, ಅಥವಾ ನಮ್ಮ ನಾಸಿಕ್ ಬ್ಯಾಂಡ್ನವರು ಇರ್ಬೋದು, ಆ ವೇಷ ಹಾಕಿ ಕೊಟ್ಟು ಎಲ್ಲ ಅಷ್ಟು ಹೋರಾಟ ಮಾಡಿದ್ದಾರೆ. ಅಂತೂ ಎಲ್ಲ ಒಂದು ಕಡೆ ಬದಲಾವಣೆ ಆಗ್ತಾ ಇದೆ. ನೋಡಿ, ಇವರು ನಿನ್ನೆ ತಾರನಾಥ್ ಮೇಸ್ತ್ರಿ ಹೇಳ್ತಾರೆ, ಒಬ್ಬ ಬಿದ್ದಿದ್ದ ಅಂತ, ಎಲ್ಲೋ ವಾಹನ ಹೊಡೆದ್ರೆ ಅವನಿಗೆ ವಾಹನದ ಅಪರಾಧಿಯಾಗಿ ಅವನ ಮೇಲೆ ಕೇಸ್ ಹಾಕಿದ್ದಾರೆ. ಬರುವಾಗ ವಾಹನದ ಮೇಲೆ ಅವನದೇ ತಪ್ಪು, ಅಲ್ಲಿ ಅವನ ತಪ್ಪ, ಆಕ್ಸಿಡೆಂಟ್ ಆದ್ರೂ ಅವನ ತಪ್ಪಾಗುದಿಲ್ಲ. ಇಂತಹ ದುರಂತವನ್ನು ನಾವು ತಪ್ಪಿಸಲಿಕ್ಕೆ ಕೂಡ ಸಾರ್ವಜನಿಕರು ಖಂಡಿತ ಸಹಕಾರ ಮಾಡಬೇಕು. ಸಂಘ ಸಂಸ್ಥೆಯವರಾಗ್ಲಿ, ಈಗ ಒಂದು ಊರಿನಲ್ಲಿ ಒಂದು ಯುವತಿಯ ಒಂದು ಮಗುವ ಅಸಹಾಯಕತೆಗೆ ಬಿದ್ದಾಗ, ಒಂದು ವೃದ್ಧರ ಅಸಹಾಯಕತೆ ಬಿದ್ದಾಗ, ಅಲ್ಲಿಯ ಸಂಘ ಸಂಸ್ಥೆಯವರು ಒಟ್ಟಾದ್ರೆ
ಖಂಡಿತ ಆ ಅಸಹಾಯಕತೆಯಿಂದ ಅವರನ್ನು ಪಾರು ಮಾಡ್ಲಿಕ್ಕೆ ಆಗ್ತದೆ. 10 ಜನ ಸೇರಿದ ಕೂಡಲೇ ಉಂಟಲ್ಲ, ಅಲ್ಲಿ ಒಂದು ಶಕ್ತಿ ಬರ್ತದೆ, ಅಲ್ಲಿ ಒಂದು ಕೆಲಸವೂ ಆಗ್ತದೆ. 10 ಜನ ಸೇರಿದಲ್ಲಿ ಸರ್ಕಾರದವರು ಮತ್ತೆ ಜನನಾಯಕರು ಕೂಡ ಆ ಬೆನ್ನೆಲುಬಾಗಿ ಬರ್ತಾರೆ. ಈ ಅಸಹಾಯಕತೆ ಮುಖ್ಯ ಕಾರಣ ಆಗ್ಲಿಕ್ಕೆ ಏನಂದ್ರೆ, ಈ ಅಸಹಾಯಕರ ಹತ್ರ ಓಟ್ ಇಲ್ಲ, ಅಸಹಾಯಕರು ರಸ್ತೆಗೆ ಬಿದ್ದವರು, ಅವರನ್ನು ಕೇಳುವವರಿಲ್ಲ. ನೋಡಿ, ಇವತ್ತು ಜಾತಿಗೆ ಇದು ಸಮುದಾಯ ಭವನ ಆಗ್ತಾ ಇದೆ, ಧರ್ಮಕ್ಕೆ ಸಮುದಾಯ ಭವನ ಆಗ್ತಾ ಇದೆ. ಎಲ್ಲಾ ಜಾತಿ ಧರ್ಮಕ್ಕೆ ಬೇಕಾಗುವಂತ ಆರೋಗ್ಯ ಭವನ ಮಾಡಿಕೊಡುವಂತ ಯೋಗ್ಯತೆ ನಮ್ಮ ಸರ್ಕಾರದಲ್ಲಿ ಇಲ್ಲ. ಜಾತಿ ಧರ್ಮ ಅಂತ ಹೇಳುದೇ ಅವರು. ಆ ಜಾತಿಗೆ ಇಷ್ಟು ಕೊಡ್ತು, ಈ ಜಾತಿಗೆ ಇಷ್ಟು ಕೊಡ್ತು, ಆ ಧರ್ಮಕ್ಕೆ ಇಷ್ಟು ಕೊಡ್ತು, ಯಾವ್ದು ಒಟ್ಟಿಗಾಗಿ. ಹಾಗಾದ್ರೆ ಎಲ್ಲಾ ಜಾತಿ ಧರ್ಮದಲ್ಲಿರುವ ಅಸಹಾಯಕರಿಗೆ ಇವರು ಏನ್ ಕೊಟ್ರು? ಇವತ್ತು ಆರೋಗ್ಯಕ್ಕೆ ಬೇಕಾದಂತ ಔಷಧಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಮೊನ್ನೆ ಒಂದು ಸಿದ್ದಮ್ಮ ಹೇಳುವವರಿಗೆ 2 ಕಾಲಿನ ಒಂದು ಹಿಪ್ಪು ಜಾಯಿಂಟ್ ಹೋಗಿ ಮಲಗಿದಲ್ಲೇ ಇದ್ದಲ್ಲ 6 ತಿಂಗಳಿಂದ, 3 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. BPL ಕಾರ್ಡ್ ಆಗಿ ಆರೋಗ್ಯ ಕರ್ನಾಟಕವನ್ನು ಈಗ ನಾವು ಹೆಸರು ಎಂಟ್ರಿ ಮಾಡಿ ಇವತ್ತಿಗೆ 20 ದಿವಸ ಆಯ್ತು, ಇನ್ನಿಗೂ ಅದರ ಸವಲತ್ತು ಸಿಗ್ಲಿಲ್ಲ. ಯಾಕಂದ್ರೆ ಅದು ಹೋಗಿ ಅದು ಹೌದಾ ಅಲ್ವಾ ಕರೆಕ್ಷನ್ ಆಗಿ ಬರ್ಬೇಕಂತ ಅವಳ ಅವಸ್ಥೆ ಆ ರೀತಿಯ ಪರಿಸ್ಥಿತಿಯಲ್ಲಿ ಬಿದ್ಕೊಂಡಿದ್ದಾಳೆ ಈಗ ಒಂದು ಮೂಲೆಯಲ್ಲಿ. ಅಂದ್ರೆ ಆ 1000 ಓಟ್ ಉಂಟಾ? ಅವರು ಯಾಕೆ ಈ ಜಾತಿಯ ಕೊಟ್ಟು ಇದೆಲ್ಲ ಅಂದ್ರೆ ಎಂತಾಗಿದೆ? ಎಲ್ಲವೂ ಕೂಡ ವ್ಯವಹಾರ ಆಗಿದೆ. ಎಲ್ಲೇ ಒಂದಷ್ಟು ಜನನಾಯಕರು ಜನರಿಗಾಗಿ ಹೋರಾಟ ಮಾಡ್ತಾರೆ ಬಿಟ್ರೆ, ಇದರಲ್ಲಿ ಕರ್ತವ್ಯ ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು MLA MP ಪ್ರತಿಯೊಬ್ಬರಿಗೂ ಕೂಡ ಜನಸಾಮಾನ್ಯರನ್ನು ಕಾಪಾಡುವಂತದ್ದು ಇದೆ. ಅವ್ರ ಗಮನಕ್ಕೆ ತರಬೇಕು, ಕೆಲಸ ಕಾರ್ಯಗಳಾಗಬೇಕು. ಇದು ಆಗ್ತಾ ಇಲ್ಲ. ಎಲ್ಲಿ ಓಟು ಜಾಸ್ತಿ ಉಂಟು ಅಲ್ಲಿ ಹೋಗ್ತಾ ಇದೆ. ನಿಜವಾಗಿ ಸಮುದಾಯ ಭವನವನ್ನು ದಯಮಾಡಿ ಒಮ್ಮೆ ನಿಲ್ಲಿಸಬೇಕು. ಅಲ್ಲಲ್ಲಿ ಸಮುದಾಯ ಭವನ ಮಾಡಿ ಬೇಕಾಗುವಂತ ಒಳ್ಳೊಳ್ಳೆ ಜಾಗಗಳು ಉಪಯೋಗ ಇಲ್ಲದೆ ಆಗಿದೆ. ಎಷ್ಟೋ ಸಮುದಾಯ ಭವನಗಳಲ್ಲಿ ನಾಯಿ ಬೆಕ್ಕುಗಳು ಮಲಗ್ತಾ ಇದ್ದಾರೆ, ಸರ್ಕಾರದ ಜನರು ರಸ್ತೆ ಬದಿ ಮಲಗ್ತಾರೆ. ಅಂತ ಸಮುದಾಯ ಭವನಗಳಲ್ಲಿ ಅಸಹಾಯಕ ಮಹಿಳೆಯರನ್ನ ಅಥವಾ ಅಸಹಾಯಕ ಯುವಕರನ್ನ ನೊಂದವರನ್ನ ಕೂರಿಸಿ ಒಂದು ದೊಡ್ಡ ಸೇವಾ ಕೇಂದ್ರ ಮಾಡಬಹುದು, ಎಲ್ಲಾ ಜಾತಿ ಧರ್ಮದವರನ್ನು ಒಟ್ಟುಗೂಡಿಸಿ. ಸರ್ಕಾರದ ಅನುದಾನದಲ್ಲಿ ಸಮುದಾಯ ಭವನಗಳ ನಿರ್ಮಾಣ ಆಗ್ತಾ ಉಂಟು. ಅದು 25 ಲಕ್ಷ 50 ಲಕ್ಷ ಕೊಡ್ತಾರೆ. ಅದು ಇದು ಸರ್ಕಾರದ ಅನುದಾನ ಅಂತ ಹೇಳಿದ್ರೆ ಅದು ನಮ್ಮ ಪ್ರಜೆಗಳ ಹಣ. ಅಲ್ಲಿ ಸಭಾಭವನ ಏನಾದ್ರೂ ಒಂದು ಸಾಮಾಜಿಕ ಚಟುವಟಿಕೆ ನಡೆಸಬೇಕಾದ್ರೆ, ಒಂದು ಸಾಂಸ್ಕೃತಿಕ ಒಂದು ನಮ್ಮ ನಾಡುನುಡಿಯ ಸಂಸ್ಕೃತಿಯ ಬಗ್ಗೆ ಒಂದು ನೆಲೆ ಉಳಿಸಬೇಕಾದ್ರೆ ಅಲ್ಲಿ ಸಭಾಭವನಕ್ಕೆ ನಾವು ಬಾಡಿಗೆ ಕಟ್ಟಬೇಕು. ಒಂದು ರಕ್ತದಾನ ಶಿಬಿರ ಮಾಡಲಿ, ಅಲ್ಲಿ ಬಾಡಿಗೆ ಕೊಡಬೇಕು. ಇಂಥ ಚಟುವಟಿಕೆಗಳಿಗೂ ಸಹ ನಮ್ಮ ಸರ್ಕಾರದಿಂದ ಅನುದಾನದಲ್ಲಿ ಕೊಟ್ಟಂತ ಸಮುದಾಯ ಭವನಗಳಲ್ಲಿ ಈಗ ನಮ್ಮ ಉಚಿತವಾಗಿ ಸಿಗ್ತಾ ಇಲ್ಲ. ಅಂತ ವ್ಯವಸ್ಥೆ ನಮ್ಮ ರಾಜಕೀಯ. ಈಗ ಸಮುದಾಯ ಭವನ ಮಾಡೋ ತಪ್ಪಂತಲ್ಲ, ಆದ್ರೆ ಮೊದಲು ಯಾವ್ದು ಉದ್ದೇಶ ಉಂಟು, ಯಾವ್ದು ಅಸಹಾಯಕತೆ ಉಂಟು, ಮೊದಲಿನ ಕಷ್ಟ ಯಾವುದು, ಅದನ್ನು ನಿವಾರಣೆ ಮಾಡ್ಲಿ. ಒಂದು ಆರೋಗ್ಯ ಭವನ ಗಟ್ಟಿಯಾಗ್ಲಿ. ತಾರನಾಥ್ ಅವರೇ, ಕಡೆಯದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಈ ಕಾರ್ಯಕ್ರಮವನ್ನು ನೋಡ್ತಾ ಮಾತಾಡ್ತಾ ಇದ್ದ ಹಾಗೆ ಕಡೆಯದಾಗಿ ಅಸಹಾಯಕತೆ ಏನಿದೆ, ಈಗ ಪುನರ್ವಸತಿ ಕೇಂದ್ರದ ಬಗ್ಗೆ ಮಾತಾಡ್ತಾ ಇದ್ವಿ, ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅಂತ? ಅಂದ್ರೆ ಎಲ್ಲ ಜಿಲ್ಲೆಗಳಲ್ಲಿ ಇರುವಂತೆ ನಮ್ಮ ಜಿಲ್ಲೆಗೆ ತುಂಬಾ ಕಡೆಗಣಿಸಲ್ಪಟ್ಟಿದೆ ನಮ್ಮ ಜಿಲ್ಲೆ. ನಮ್ಮಲ್ಲಿ ಮುಖ್ಯವಾಗಿ ಈಗ ಮಾನಸಿಕ ರೋಗಿಗಳು ಜಾಸ್ತಿ ಆಗ್ತಾ ಇದೆ. ಅವರಿಗೆ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆ, ಇಲ್ಲಿ ಮಾನಸಿಕ ವ್ಯವಸ್ಥೆಗೆ ಒಂದು ಸೂಕ್ತವಾದ ಆಸ್ಪತ್ರೆ, ಅಲ್ಲಿ ವೈದ್ಯರುಗಳು, ಅದಕ್ಕೆ ಎಲ್ಲ ವ್ಯವಸ್ಥೆ ಆಗ್ಬೇಕಾಗಿದೆ. ಮತ್ತೆ ಈ ವೃದ್ಧರು ರಸ್ತೆಯಲ್ಲಿ ಬಿಟ್ಟು ನರಳಾಡ್ತಾ ಇದ್ದಾರೆ, ಅವರಿಗೂ ಒಂದು ನೆಲೆ ಬೇಕು, ಈಗ ಸೂಕ್ತವಾದ ನೆಲೆ ಬೇಕು. ಇಲ್ಲದ್ರೆ ಇತರ ಜಿಲ್ಲೆಗಳಿಗೆ ಕಳಿಸುವಂತ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಡಳಿತ ಮಾಡಬೇಕು. ಮತ್ತು ಒಟ್ಟು ಮಹಿಳೆಯರಿಗೆ ಎಲ್ಲರಿಗೂ ಒಂದು ಸುವ್ಯವಸ್ಥೆಯ ಬದುಕು ಇಲ್ಲಿ ಆಗ್ಬೇಕು, ಯಾರು ನರಳಾಡಿ ಸಾಯಬಾರದು. ಹಾಗಾದ್ರೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಯಾವ ರೀತಿ ಕೈ ಜೋಡಿಸಬೇಕು ಅಂತ? ಇದಕ್ಕೆ ಒಂದು ಬಲವಾದ ಧ್ವನಿ ಹೇಳಬೇಕಾಗಿದೆ. ಸಾರ್ವಜನಿಕರ ಧ್ವನಿಗಿಂತ ಪದೇ ಸಾರ್ವಜನಿಕರು ಧ್ವನಿ ಏಳಿಸ್ತಾ ಇದ್ದಾರೆ, ಇಲ್ಲಿ ಧ್ವನಿ ಹೇಳ್ತಾ ಇದೆ. ಇಂಥ ಪರಿಸ್ಥಿತಿಯನ್ನು ಮಾಧ್ಯಮಗಳು ದಿನನಿತ್ಯ ನಮ್ಮ ಅಸಹಾಯಕತೆಯ ಬಗ್ಗೆ ದಿನನಿತ್ಯ ಒಂದೊಂದು ಪ್ರಕರಣಗಳು ಬೆಳಕಿಗೆ ಕಾಣ್ತಾ ಉಂಟು, ಮಾಧ್ಯಮಗಳಲ್ಲಿ ಫೋಕಸ್ ಮಾಡ್ತಾ ಇವೆ. ಆದ್ರೆ ನಮ್ಮ ಈ ಜನಪ್ರತಿನಿಧಿಗಳಿಗೆ ಯಾಕೆ ಗಮನಕ್ಕೆ ಹೋಗ್ತಾ ಇಲ್ಲ ಅಂತ ಕೇಳ್ತಾ ಇರೋದು ನಾನು. ಎಸ್ ವಿಶ್ವ ಶೆಟ್ಟಿ ಅವರೇ, ಕಡೆಯದಾಗಿ ಈ ಒಂದು ಪುನರ್ವಸತಿ ಕೇಂದ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಇದೆಲ್ಲದನ್ನು ಟೋಟಲ್ ಆಗಿ ತಗೊಂಡ್ರೆ ವೃದ್ಧಾಶ್ರಮ ಇರ್ಬೋದು, ಅಥವಾ ಇನ್ಯಾವುದೋ ಆರೋಗ್ಯ ಕೇಂದ್ರ ಆಗಿರ್ಬೋದು, ಇನ್ಯಾವುದೋ ವಸತಿ ಕೇಂದ್ರ ಆಗಿರ್ಬೋದು, ಇದರ ಬಗ್ಗೆ ಟೋಟಲ್ ಆಗಿ ಸಮಾಜಕ್ಕೆ ಏನು ಹೇಳ್ತೀರಾ? ಅಥವಾ ಮನೆಯಿಂದ ಬಿಡುವಂತಹ ಏನು ಅಸಹಾಯಕರಿರ್ಬೋದು ಅಥವಾ ಮಾನಸಿಕವಾಗಿ ನೊಂದಿರುವಂತಹ ಇರ್ಬೋದು, ಅವರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅಂತ ನಿಮ್ಮ ಕಡೆ? ನಾನು ಒಂದು ದಯಮಾಡಿ ಎಲ್ಲರ ಹತ್ರ ಹೇಳುವುದಂದ್ರೆ, ಮನೆಯಲ್ಲಿ ಅಸಹಾಯಕರಿರ್ಬೋದು, ವೃದ್ಧರಿರ್ಬೋದು, ಮಕ್ಕಳಿರ್ಬೋದು, ಅಂಗವಿಕಲ ಮಕ್ಕಳಿರ್ಬೋದು, ಏನು ಇದ್ರೂ ಕೂಡ ಅವರನ್ನು ರಸ್ತೆಗೆ ಬಿಸಾಡಬೇಡಿ, ಅಥವಾ ಯಾವುದೋ ಒಂದು ಜಾಗಕ್ಕೆ ಹೋಗಿ ಬಿಟ್ಟು ಬರಬೇಡಿ. ಅದಕ್ಕೆ ಬೇಕಾಗುವಂತ ಹೋರಾಟವನ್ನು ಮಾಡಿ. ನಿಮ್ಮ ಹೋರಾಟಕ್ಕೆ ನಿಮ್ಮ ಹತ್ರ ಆಗೋದಿಲ್ಲ ಅಂದ್ರೆ ಸಮಾಜದ ಹೆಲ್ಪ್ ತಗೊಳ್ಳಿ, ಸಮಾಜದಿಂದ ಮತ್ತೆ ಜೊತೆಗೆ ಸರ್ಕಾರದಿಂದ ಕಾನೂನಿನಲ್ಲಿ ಹೆಲ್ಪ್ ತಗೊಳ್ಳಿ. ಮತ್ತೆ ಕಾನೂನಿನ ಅಧಿಕಾರಿಗಳು ಕೂಡ ಎಲ್ಲಿ ಅಸಹಾಯಕತೆ ಇದೆ, ಎಲ್ಲಿ ತೊಂದರೆಯಲ್ಲಿದ್ದಾರೆ, ಎಲ್ಲಿ ಮಹಿಳೆ ಮಕ್ಕಳಿದ್ದಾರೆ, ಈ ಬಗ್ಗೆ ಸೂಕ್ತ ಕ್ರಮವನ್ನು ನಮ್ಮ ಪ್ರತಿ ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು ಆಶಾ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬ ಜನನಾಯಕ ಜವಾಬ್ದಾರಿಯುತ ವ್ಯಕ್ತಿ ಕೂಡ, ಒಂದು ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ 130 ಅಧಿಕಾರಿಗಳಿಗೆ ಅಧಿಕಾರ ಇದೆ.
ಅಂದ್ರೆ ಮಕ್ಕಳು ಅಸಹಾಯಕತೆ ಆಗಬಾರ್ದು ಅಂತ 130 ಚಿಲ್ಲರೆ ಅಧಿಕಾರಿ 133 136 ಇದೆ. ಅಂದ್ರೆ ಒಂದು VA ಇರ್ಬೋದು ಅಥವಾ ಒಂದು ಮೆಂಬರ್ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ 136 ಜನರಿಗೆ ಅಧಿಕಾರ ಕೊಟ್ಟಿದೆ ಸರ್ಕಾರ. ಇದು ಯಾರಿಗೂ ಗೊತ್ತಿಲ್ಲ. ನನ್ಗೆ ಕೂಡ ಒಮ್ಮೆ ನಾನೊಂದು ಮಕ್ಕಳ ರಕ್ಷಣಾ ಘಟಕದ ಒಂದು ಪ್ಯಾಂಪ್ಲೆಟ್ ನಲ್ಲಿ ಓದಿ ನನಗೆ ಗೊತ್ತಾದದ್ದು. ಇದೆಲ್ಲ ಇರುವಾಗ ಸಾರ್ವಜನಿಕರು ಕೂಡ ಎಲ್ಲಿಯೋ ಒಂದು ತೊಂದರೆ ಆಯ್ತು, ಒಂದು ಯುವತಿ ಆಯ್ತು, ಒಂದು ಒಟ್ಟಾಗಿ ಒಬ್ಬರ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ. ಏನೋ ಒಂದು ಸಕಾರಾತ್ಮಕ ಚಿಂತನೆ ಮಾಡುವ. ಮತ್ತೆ ಎಲ್ಲಿ ಕೂಡ ನೊಂದವರನ್ನು, ಅಸಹಾಯಕರನ್ನು, ಬುದ್ಧಿಮಾಂದ್ಯರನ್ನು ಹೊಡೆಯುವ ಕೆಲಸ ಮಾಡಬೇಡಿ. ಅವರನ್ನು ಹಾಸ್ಯಾಸ್ಪದಕ್ಕೆ ಉಪಯೋಗ ಮಾಡಬೇಡಿ. ಮಹಿಳೆಯರನ್ನು ಹಾಸ್ಯಾಸ್ಪದಕ್ಕೆ ಉಪಯೋಗ ಮಾಡಬೇಡಿ. ಎಲ್ಲಿಯೂ ಕೂಡ ಮಹಿಳೆ ದೌರ್ಜನ್ಯಕ್ಕೆ ಒಳಗಾಗಬಾರದು. ಮತ್ತೆ ಏನೋ ಒಂದು ಕೆಲಸ ಆಗ್ಲಿಲ್ಲ ಅಂದ ಕೂಡ ಅಧಿಕಾರಿಗಳನ್ನು ಕೂಡ ನಾವು ಕೂಡಲೇ ಒಂದು ಅವರನ್ನು ತರಾಟೆಗೆ ತಗೊಳ್ಳೋದು ತಪ್ಪು. ಯಾಕಂದ್ರೆ ಕೆಲವೊಂದು ಕಾನೂನಿನಲ್ಲಿ ಆ ಸಮಯಕ್ಕೆ ಬರ್ಲಿಕ್ಕೆ ಆಗುದಿಲ್ಲ, ಏನೋ ಒಂದು ತೊಂದರೆ ಇರ್ತದೆ. ಯಾಕಂದ್ರೆ ನಾನಿದು ನೈಜವಾಗಿ ನೋಡಿದವ. ನಾವು ಕೂಡ ಒಂದು ಸಮಾಧಾನದಲ್ಲಿ ಇರಬೇಕು, ನಮ್ಮಿಂದ ಆದ ಹೋರಾಟವನ್ನು ಕೊಡಬೇಕು. ಜೊತೆಗೆ ಏನೇ ಒಂದು ತೊಂದರೆ ಆದರೂ ಕೂಡ ಸಾರ್ವಜನಿಕರು, ಮಹಿಳೆಗೆ ಅಥವಾ ಒಂದು ಮಕ್ಕಳಿಗೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುವ ಬದಲು ಕಂಟ್ರೋಲ್ ರೂಮ್ಗೆ ಮಾಡೋದು ಒಳ್ಳೇದು. ಯಾಕಂದ್ರೆ ಕಂಟ್ರೋಲ್ ರೂಮ್ ಅಲ್ಲಿ ಮಾಡಿದ್ರೆ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಒಂದು ವಿಷಯ ಹೋಗ್ತದೆ. ಆ ರಾತ್ರಿ ಹೊತ್ತೆಲ್ಲ ಇದ್ರೆ ಅದನ್ನೆಲ್ಲ ನಾವು ಒಂದು ಜಾಗೃತರಾಗಿ, ಮತ್ತೆ ನಮ್ಮ ಜನನಾಯಕರು ಕೂಡ ನಮ್ಮ ಉಡುಪಿ ಜಿಲ್ಲೆಗೆ ಬೇಕಾಗುವಂತಹ ಒಂದು ಪುನರ್ವಸತಿ ಕೇಂದ್ರ, ಒಂದು ಭಿಕ್ಷುಕರ ಪುನರ್ವಸತಿ ಕೇಂದ್ರ ಇರ್ಬೋದು, ಅಸಹಾಯಕರ ಪುನರ್ವಸತಿ ಕೇಂದ್ರ ಇರ್ಬೋದು, ಮನನೊಂದವರ ಪುನರ್ವಸತಿ ಕೇಂದ್ರ ಇರ್ಬೋದು. ಯಾಕಂದ್ರೆ ಮನನೊಂದ ಅಸಹಾಯಕ ಮಹಿಳೆಯರು ಯುವತಿಯರು ತುಂಬಾ ಜನ ಇದ್ದಾರೆ. ಈ ಬಗ್ಗೆ ಸೂಕ್ತವಾದ ಒಂದು ಕ್ರಮವನ್ನು ತಗೊಂಡು ಒಂದು ಬೇಕಾಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ, ಅಧಿಕಾರಿಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕೌನ್ಸಿಲರ್ ಇರ್ಬೋದು, ಅವರಿಗೆಲ್ಲರಿಗೂ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವಂತಹ ಒಂದು ವ್ಯವಸ್ಥೆ. ಕೇವಲ ಅವ್ರಿಗೆ ಯಾವಾಗಲೂ ನಾವು ಕಾನೂನೇ ಅಂತ ಹೇಳ್ಬಾರ್ದು. ಯಾಕಂದ್ರೆ ಈಗ ಮನೋರೋಗಿಗಳಿಗೆ ಮದ್ದು ಕೊಡಬೇಕಾದ್ರೂ ಕೆಲವು ಕಾನೂನಿದೆ. ಆ ಕಾನೂನಿನ ನೆಪದಲ್ಲಿ ಕೊಡುವಂತ ಸರ್ವಿಸ್ ಅನ್ನು ಖಂಡಿತ ಬಂದ್ ಮಾಡಬೇಡಿ. ಒಬ್ಬರ ಜೀವ ಹೋಗುವ ತನಕ ಕಾನೂನು ಇರುವುದು ನಮ್ಮ ರಕ್ಷಣೆಗಾಗಿ. ಯಾವುದೋ ಒಂದು ಕಾನೂನು ನೆಪ ಒಡ್ಡಿ ಕೆಲವರು ಅಸಹಾಯಕರಾಗಿ ರಸ್ತೆಗೆ ಬಿದ್ದು ಸತ್ತದ್ದು ಕೂಡ ಇದೆ. ಅವರು ಕಾನೂನು ನೆಪ ಒಡ್ತಾರೆ ಯಾರು ಅಧಿಕಾರಿಗಳು. ಅದನ್ನೆಲ್ಲ ಒಂದು ಜೀವ ಹೋಗುವ ಸಮಯದಲ್ಲಿ ಕಾನೂನು ನೆಪ ಒಡ್ಡದೆ, ಕಾನೂನು ಇರುವುದು ನಮ್ಮ ರಕ್ಷಣೆಗಾಗಿಯೇ ಇರುವುದು, ಕಾನೂನಿಗಾಗಿ ನಾವು ಇರುವುದಲ್ಲ. ಈ ಬಗ್ಗೆ ಒಂದು ಸುವ್ಯವಸ್ಥೆಯನ್ನು ಮಾಡ್ಬೇಕಂತ ಹೇಳ್ತಾ, ಜೊತೆಗೆ ಅಂತ ಅಸಹಾಯಕತೆ ಆದಲ್ಲಿ, ಒಂದು ಮನೋರೋಗಿ ಆದಲ್ಲಿ ಯಾರೂ ಇಲ್ಲ ಅಂತಾದ್ರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರೆ ನ್ಯಾಯಾಲಯದ ಆದೇಶ ಬೆಂಗಳೂರಿನ ನಿಮಾನ್ಸ್ ಅಥವಾ ದಿಮಾನ್ಸಿಗೆ ಸಿಗ್ತದೆ. ಅಲ್ಲಿ ಟ್ರೀಟ್ಮೆಂಟಿಗೆ ಆ ಆದೇಶದ ಮುಖಾಂತರ ಸಹ ಮಾಡ್ಲಿಕ್ಕೆ ಆಗ್ತದೆ. ಅವಾಗ ಒಂದು 10 ಜನ ಒಟ್ಟುಗೂಡಿದ್ರೆ, ಸಂಘ ಸಂಸ್ಥೆಯರು ಒಟ್ಟುಗೂಡಿದ್ರೆ ಖಂಡಿತ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಈ ಬಗ್ಗೆ ಇಲಾಖೆ ಒಟ್ಟಿಗೆ ಕೂಡ, ಮತ್ತೆ ನಾವು ಪೊಲೀಸರ ಮೇಲೆ ಹಾಕುದಲ್ಲ, ಪೊಲೀಸರೊಟ್ಟಿಗೆ ಸಾರ್ವಜನಿಕರು ಸಹಕರಿಸಿ. ಯಾಕಂದ್ರೆ ಪೊಲೀಸ್ನವರಿಗೆ ಆಲ್ರೆಡಿ ಎಲ್ಲಾ ವಿಷಯದಲ್ಲಿ ಬೇಕಾದಷ್ಟು ಒತ್ತಡಗಳಿರ್ತದೆ. ಕೆಲಸ ಮಾಡುವಂಥದ್ದು ಮಾಡಬೇಕು. ಈ ಅಸಹಾಯಕತೆಯಿಂದ ನಾವು ದೂರ ಹೋಗುವ ಹಾಗೆ, ಸಮಾಜದಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬೇಕಾಗುವ ಎಲ್ಲ ವ್ಯವಸ್ಥೆಗಳು ಆಗುವ ಹಾಗೆ ಒಂದು ಆಗ್ಲಿ ಅಂತ ಆಶಿಸ್ತೇನೆ. ಮತ್ತೆ ಇವರ ಹತ್ರ, ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮತ್ತೆ ಜನನಾಯಕರ ಹತ್ರ ಒಂದು ವಿನಂತಿ ಮಾಡ್ತೇನೆ. ಓಕೆ ಸರ್, ಇಷ್ಟೊತ್ತು ಬಂದು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಕ್ಕೆ ಧನ್ಯವಾದ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡಿದ್ರಿ. ಸಮಾಜದಲ್ಲಿ ಇಂತಹ ಕೆಲಸಗಳು ಯಾಕೆ ಆಗ್ತಾ ಇದ್ದೇವೆ, ಇಂತಹ ಪ್ರಕರಣಗಳು ಯಾಕೆ ಬೆಳಕಿಗೆ ಬರ್ತಾ ಇದ್ದೇವೆ, ಒಂದನ್ನು ಯೋಚನೆ ಮಾಡ್ತಾ ಹೋದಾಗೆ ವೃದ್ಧರನ್ನ ವೃದ್ಧಾಶ್ರಮಕ್ಕೆ ಬಿಡುವಂತಹ ಅಥವಾ ಅಸಹಾಯಕರನ್ನ ದಾರಿ ಮಧ್ಯೆ ಬಿಡುವಂತಹ ಕೆಲಸ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನಮ್ಮಲ್ಲಿರುವಂತಹ ಬಾಂಧವ್ಯ, ಪ್ರೀತಿಯ ಕೊರತೆಯಿಂದ ಈ ರೀತಿಯಾದಂತಹ ಪ್ರಕರಣಗಳು ಕಾಣ್ತಾ ಇದ್ದಾವೆ. ಅದೇನೇ ಇಲ್ಲಿ ಬಂಧುಗಳೇ, ನಾವು ಏನೇ ಕಾರ್ಯಕ್ರಮವನ್ನು ಮಾಡೋದಿಲ್ಲ ಅಥವಾ ದೊಡ್ಡವರನ್ನ ರಕ್ಷಣೆ ಮಾಡಬೇಕು, ಗೌರವದಿಂದ ನೋಡಬೇಕು, ಇದೇ ಈವರೆಗಿನ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.